ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್ ವೀಕ್ಷಕರೇ, ಈ ದಿವಸ ಏಪ್ರಿಲ್ 5ರ ಪ್ರಮುಖ ಅಥವಾ ಭಾರಿ ಮಹತ್ವದ ದಿನವಾಗಿ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಗಣಿಸಲ್ಪಡ್ತದೆ ಮತ್ತು ಇವತ್ತಿನ ಸಂದರ್ಭದಲ್ಲೇ ಅದನ್ನು ವಿಶೇಷ ದಿನವಾಗಿ ಕೂಡ ಆಚರಿಸಲಾಗ್ತಾ ಇದೆ. ಇವತ್ತಿನ ನಾವು ಇಷ್ಟು ವರ್ಷಗಳಿಗೆ ನೋಡಿದರೆ ಈ ಬಾರಿಯಂತೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತವೇ ಸ್ವತಃ ಮಂಗಳೂರಿನಲ್ಲಿ ಈ ಒಂದು ಏಪ್ರಿಲ್ 5 ಕರಾವಳಿಯ ಅಥವಾ ತುಳುನಾಡಿನ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅನ್ನುವ ನೆಲೆಯಲ್ಲಿ ಈ ಒಂದು ಆಚರಣೆಯನ್ನು ಕೂಡ ಮಾಡಿದೆ. 1837ರ ಕೆನರಾ ಕೊಡಗು ರೈತರ ದಂಗೆ, ರೈತರ ಬಂಡಾಯದ ದಿನ ಇದು. ಆ ಒಂದು ದಿನದ ಹಿನ್ನೆಲೆಯಲ್ಲಿ ಅದನ್ನೊಂದು ಚಾರಿತ್ರಿಕವಾಗಿ ಆ ಒಂದು ಘಟನಾವಳಿಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು. ಆ ಒಂದು ನೆಲೆಯಲ್ಲಿ ಇವತ್ತಿನ ನಾವೊಂದು ಚರ್ಚೆಯನ್ನು, ಸಂವಾದವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಇಬ್ಬರು ಪ್ರೊಫೆಸರ್ಗಳಾಗಿರುವಂಥ ಪ್ರೊಫೆಸರ್ ಕೆ ಎಂ ಲೋಕೇಶ್ ಅವರು ಮತ್ತು ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಸರ್ ಅವರಿದ್ದಾರೆ. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಲೋಕೇಶ್ ಅವರಿಗೆ ಮತ್ತು ಪ್ರಭಾಕರ್ ನಿರ್ಮಾರ್ಗ ಸರ್ ಅವರಿಗೆ. ಪ್ರೊಫೆಸರ್ ಕೆ ಎಂ ಲೋಕೇಶ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು. ಈ ಹಿಂದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ, ರಿಜಿಸ್ಟ್ರಾರ್ ಆಗಿ ಕೂಡ ಸೇವೆ ಸಲ್ಲಿಸಿದವರು. ಒಬ್ಬ ಆಳವಾದ ಇತಿಹಾಸದ ಅಧ್ಯಯನಗಾರರು. ಆಧುನಿಕ ಕೊಡಗು, ಆಧುನಿಕ ಕರ್ನಾಟಕ, ಆಧುನಿಕ ಭಾರತ, ಈ ನೆಲೆಯಲ್ಲಿ ಅವರು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇರುವವರು, ಸಂಶೋಧಕರು, ವಾಗ್ಮಿಗಳು. ಈ ಎಲ್ಲ ನೆಲೆಯಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಬೋಧನೆಯ ಜೊತೆಗೆ ಸಂಶೋಧನೆ ಮತ್ತು ಸಂಶೋಧನೆಯ ನೆಲೆ ಮತ್ತು ಒಟ್ಟು ಈ ಒಂದು ಚರಿತ್ರೆಯನ್ನು ಆಧುನಿಕ ಕಾಲಘಟ್ಟದ ಅಥವಾ ಆಧುನಿಕ ಒಂದು ವಿಶ್ಲೇಷಣೆಯ ನೆಲೆಯಲ್ಲಿ ಅವರು ಮಾತನಾಡ್ತಾರೆ. ಸೊ ಇವತ್ತು ಅವರು ಈ ಒಂದು ಕೆನರಾ ಕೊಡಗು ರೈತ ಬಂಡಾಯದ, ರೈತ ದಂಗೆಯ ವಿಚಾರವನ್ನು ಕೂಡ ನಮ್ಮ ಜೊತೆಗೆ ಆ ಒಂದು ಕಾಲಘಟ್ಟದ ವಾಸ್ತವ ಮತ್ತು ಇವತ್ತಿನ ಸನ್ನಿವೇಶದಲ್ಲಿ ನಾವು ಮಾಡ್ತಾ ಇರುವ ಇಂಟರ್ಪ್ರಿಟೇಷನ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಅವರು ಪ್ರಸಕ್ತ ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಈ ಹಿಂದೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿದವರು. ಮೊದಲು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಒಬ್ಬ ವಿಶಿಷ್ಟ ನೆಲೆಯ ಬರಹಗಾರರು. ಸುಮಾರು 25 ಕಾದಂಬರಿಗಳ ಬರಹಗಾರರು. ಎಲ್ಲ ಕಾದಂಬರಿಗಳು ತುಳುನಾಡಿನ ಬದುಕು, ಆರಾಧನೆ, ನಂಬಿಕೆಯ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟ ಕಾದಂಬರಿಗಳು. ಇವತ್ತು ಯಾಕೆ ಪ್ರಭಾಕರ್ ನಿರ್ಮಾರ್ಗ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ, ಇತಿಹಾಸ ಪ್ರೊಫೆಸರ್ ಆಗಿರುವಂಥ ಕೆ ಎಂ ಲೋಕೇಶ್ ಅವರ ಜೊತೆಗೆ ಸಾಹಿತಿ ಪ್ರಭಾಕರ ನಿರ್ಮಾರ್ಗ ಅವರು ಕೂಡ ಯಾಕೆ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿರುವ ಈ ಒಂದು ಕೃತಿ ಮಂಗಳೂರ ಕ್ರಾಂತಿ. ಇದು ನಾವು ಇವತ್ತು ಮಾತನಾಡ್ತಾ ಇರುವಂಥ 1837ರ ಕೆನರಾ ಕೊಡಗು ರೈತರ ದಂಗೆಯ ಅಥವಾ ರೈತರ ಹೋರಾಟದ, ಅಥವಾ ಇವತ್ತು ಅನೇಕ ಮಂದಿ ಹೇಳ್ತಾ ಇರುವಂಥ ಕರಾವಳಿ ಭಾಗದ ಮೊದಲ ಸ್ವಾತಂತ್ರ್ಯ ಹೋರಾಟದ ಸಂಬಂಧಪಟ್ಟ ನೆಲೆಯಲ್ಲಿ ಈ ಒಂದು ಕಾದಂಬರಿಯನ್ನು ಪ್ರಭಾಕರ್ ನಿರ್ಮಾರ್ಗ ಅವರು ಬರೆದಿದ್ದಾರೆ. ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ 1837ರ ಈ ಒಂದು ಕೆನರಾ ಕೊಡಗು ರೈತರ ದಂಗೆಯ ಪ್ರಭಾಕರ್ ನಿರ್ಮಾರ್ಗ ಸರ್ ಅವರು ಸಲ್ಲಿಸಿದಂಥ PhD ಪ್ರಬಂಧ, ಈ ಒಂದು ಪ್ರಬಂಧಕ್ಕೆ PhDಯನ್ನು ಕೂಡ ಪ್ರದಾನ ಮಾಡಿದೆ. ಈ ಒಂದು PhD ಪ್ರಬಂಧ ಕೂಡ ಇದೀಗ ನಮ್ಮ ಜೊತೆಯಲ್ಲಿದೆ. ಅದು ಡಾಕ್ಟರ್ ನಿರ್ಮಾರ್ಗ ಸರ್ ಅವರದು ಪ್ರಬಂಧ. ಸೊ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಬಹುಶಃ ಅದು ಕೂಡ ಒಂದು ದಾಖಲೆ. ನಾನು ಈ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಇವತ್ತಿಗೆ ಕೂಡ ನಮ್ಮಲ್ಲಿ ಬೇರೆ ಬೇರೆ ವಾದ, ಅಭಿಪ್ರಾಯಗಳು ಇದ್ದಾವೆ. ಬೇರೆ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ ಅನೇಕ ಮಂದಿ ಇತಿಹಾಸಗಾರರು. ಈ ಹಿಂದೆ ಕೂಡ ಮಾಡಿದ್ದಾರೆ, ಇವತ್ತು ಕೂಡ, ಇವತ್ತಿನ ದಿನ ಕೂಡ ಇದು ಮೊದಲ ಸ್ವಾತಂತ್ರ್ಯ ಹೋರಾಟವೇ ಅನ್ನೋದು ಕೂಡ ಒಂದು ಪ್ರಶ್ನೆ. ಜೊತೆಗೇನೆ ಆ ಕಾಲದಲ್ಲಿ 1837ರ ಆಸುಪಾಸಿನಲ್ಲಿ ನಮಗೆ ರಾಷ್ಟ್ರೀಯವಾದ ಅಥವಾ ಭಾರತ ಸ್ವತಂತ್ರ ಆಗಬೇಕು ಅನ್ನುವಂಥ ಹೋರಾಟ ಅದು ಎಷ್ಟರ ಮಟ್ಟಿಗೆ ಎಷ್ಟು ವ್ಯಾಪಕವಾಗಿ ಇತ್ತು ಅನ್ನೋದು ಕೂಡ ಒಂದು ಚರ್ಚೆಯ ವಿಚಾರ. ಜೊತೆಗೆ ಈ ಹೋರಾಟವನ್ನು ಸಂಘಟಿಸಿದವರು ಯಾರು, ಯಾಕೆ, ಯಾವ ಕಾರಣ? ಬ್ರಿಟಿಷರ ವಿರುದ್ಧದ ಹೋರಾಟವು, ಸಾಮಂತ ಅರಸರುಗಳ ವಿರುದ್ಧದ ಹೋರಾಟವು, ಅಥವಾ ರೈತರು ಅಥವಾ ಕೃಷಿಕರು ಅಥವಾ ರೈತರು ಮತ್ತು ಇತರ ಸಮುದಾಯದವರು, ಮೀನುಗಾರರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾದರು, ಅಥವಾ ಕೃಷಿ ಕಂದಾಯವನ್ನು ವಿರೋಧಿಸಿ, ಬ್ರಿಟಿಷರು ನಿಗದಿಪಡಿಸಿದಂಥ ಕೃಷಿ ಕಂದಾಯವನ್ನು ವಿರೋಧಿಸಿ ಈ ಹೋರಾಟ ನಡೆಯಿತು. ಹೋರಾಟ ನಡೆದದ್ದು ಎಲ್ಲವೂ ಅದು ಇತಿಹಾಸದಲ್ಲಿ ದಾಖಲಾಗಿದೆ. 13 ದಿನಗಳ ಕಾಲ
ಬ್ರಿಟಿಷರನ್ನು ಈ ಹೋರಾಟಗಾರರು ಈ ಮಂಗಳೂರಿನಿಂದ ಅವರ ಹೆಡ್ ಕ್ವಾರ್ಟರ್ಸ್ ಮಂಗಳೂರು ಅವತ್ತಿನ ಕಾಲದಲ್ಲಿ ಬಲ್ಮಠ ಓಡಿಸ್ತಾರೆ. 13 ದಿವಸಗಳ ಕಾಲ ಮಂಗಳೂರಿನಿಂದ ಅವರು ಕಾಲ್ಕಿತ್ತು ಕೇರಳಕ್ಕೆ ಹೋಗಿ ಆ ನಂತರ ಅವರ ಸೈನ್ಯವನ್ನು ಕರೆತಂದು ಏನು ಮತ್ತೆ ಯಥಾ ಪ್ರಕಾರವನ್ನು ಆಡಳಿತ ಮುಂದುವರಿಸ್ತಾರೆ. ಹೋರಾಟಗಾರರು ಬಾವುಟಗುಡ್ಡೆಯಲ್ಲಿ ಧ್ವಜ ಏರಿಸ್ತಾರೆ. ಇವೆಲ್ಲವೂ ಇತಿಹಾಸ. ಸೊ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ.ಎಂ. ಲೋಕೇಶ್ ಅವರಿಂದಲೇ ಈ ಒಂದು ಮಾತುಕತೆಯನ್ನು ಆರಂಭಿಸ್ತೇನೆ. ಸರ್, ಈಗ ನಾವು ಈ ಹೋರಾಟ ಅಥವಾ ಈ ಒಂದು ಘಟನೆಯನ್ನು ಒಂದು ಸಂಕ್ಷಿಪ್ತವಾಗಿ ಇದು 1837ರಲ್ಲಿ ನಡೆದಂಥ ಒಂದು ವಿಚಾರ ಅಂತ ಹೇಳುವ ಸಂದರ್ಭದಲ್ಲಿ ರೈತರ ಹೋರಾಟ ಅಂತ ಮಾತ್ರ ಹೇಳಿದರೆ ಸಾಕು, ಅಥವಾ ಇದು ಏನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧನೇ ನಡೆದಂಥ ಹೋರಾಟ, ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಡೆದಂಥ ಹೋರಾಟ? ಸೊ ಅನೇಕ ಪ್ರಶ್ನೆಗಳಿದ್ದಾವೆ. ನೀವು ಯಾವ ನೆಲೆಯಲ್ಲಿ ಇದನ್ನು ಪ್ರಸ್ತುತಪಡಿಸಲಿಕ್ಕೆ? ನಮ್ಮ ಒಂದು ತಾಸಿನ ಮಾತುಕತೆಯಲ್ಲಿ ಅನೇಕ ವಿಚಾರಗಳು, ಈ ದಂಗೆ ನಾಯಕತ್ವ, ಅದರ ಮಧ್ಯೆ ನಡೆದಂಥ ಪಿತೂರಿಗಳಿರಬಹುದು, ಅಥವಾ ಅಂತಿಮವಾಗಿ ನಮ್ಮವರು ಸೋತ ವಿಚಾರಗಳಿರ್ಬೋದು, ಇವೆಲ್ಲ ವಿಚಾರವನ್ನು ಮಾತಾಡಲಿಕ್ಕಿದ್ದಾವೆ. ನೀವು ಇದನ್ನು ಎಲ್ಲಿಂದ ನಾವು ಈ ಒಂದು ಏನು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು 1837ರ ಹೋರಾಟವನ್ನು ಯಾವ ದಿಕ್ಕು ದಿಸೆಯಿಂದ ನಾವು ಮಾತನಾಡಬಹುದು ಅಂತ? ನಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನು ತಮ್ಮ ಒಂದು ಸಾಮ್ರಾಜ್ಯಶಾಹಿ ಹಾಗೂ ವಸಾಹತುಶಾಹಿ ನೀತಿಗಳಿಂದ ಗೆಲ್ಲಿಗೆ ಪ್ರಾರಂಭಿಸಿದರು. 1757ರಲ್ಲಿ ನಡೆದಂಥ ಪ್ಲಾಸಿ ದಂಗೆ, 1764ರಲ್ಲಿ ನಡೆದಂಥ ಬ್ಯಾಟ್ಲ್ ಆಫ್ ಬಕ್ಸಾರ್ ಅಂತ ಏನು ಕರಿತೇವೆ, ಇದರಲ್ಲಿ ಅವರು ಬೆಂಗಾಳವನ್ನು ಗೆದ್ದುಕೊಂಡ್ರು. ಅದೇ ರೀತಿಯಲ್ಲಿ ದಕ್ಷಿಣ ಭಾರತವನ್ನು ಗೆದ್ದುಕೊಂಡ್ರು. ಇವರ ಒಂದು ಏನು ಹೇಳ್ತೀವಿ ಇಂಪೀರಿಯಲಿಸ್ಟ್ ಮೂವ್ಮೆಂಟ್ ಏನಿದೆ, ಅಥವಾ ಒಂದು ಸಾಮ್ರಾಜ್ಯಶಾಹಿ ಧೋರಣೆ ಏನಿದೆ, ಅದಕ್ಕೆ ವಿರೋಧವನ್ನು ಹಲವಾರು ಭಾರತೀಯ ಅರಸರು ವ್ಯಕ್ತಪಡಿಸಿದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅಂತ. ಅದರ ನಂತರ ಏನಾಯಿತು ಅಂತಂದರೆ 1799ನೇ ಇಸ್ವಿಯಲ್ಲಿ ಹೈದರ್ ಅಲಿ ಟಿಪ್ಪು ಸುಲ್ತಾನ್ನ ಸೋಲಿಸಿದ ಬ್ರಿಟಿಷರು ದಕ್ಷಿಣ ಕನ್ನಡವನ್ನು ಕೂಡ ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಂಡ್ರು. ಈ ಒಂದು ಘಟನೆ ನಡೆದ ನಂತರ ಏನಾಯಿತು ಅಂತಂದರೆ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಎರಡೂ ಜನರು ಕೂಡ ಕೊಡಗಿನ ಮೇಲೆ ಕಣ್ಣಿಟ್ಟಿದ್ರು. ಯಾಕೆಂದರೆ ಕೊಡಗು ಏನಾಗಿತ್ತು ಅಂತಂದರೆ ಮೈಸೂರು ಮತ್ತು ಈ ಮಂಗಳೂರಿನ ಮಧ್ಯೆ ನಿಂತಂಥ ಒಂದು ಭಾಳಷ್ಟು ಯುದ್ಧದ ವ್ಯೂಹದ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದಂಥ ಒಂದು ಟೆರಿಟರಿ ಆಗಿತ್ತು. ಅದನ್ನ ಗೆಲ್ಲಬೇಕು ಅಂತ ಟಿಪ್ಪು ಪ್ರಯತ್ನ ಪಟ್ಟ ಆಗಲಿಲ್ಲ, ಅವನ ತಂದೆನೂ ಪ್ರಯತ್ನ ಪಟ್ಟರು ಆಗಲಿಲ್ಲ. ಕೊನೆಗೆ ಏನಾಯಿತು ಅಂತಂದರೆ ಕೊಡಗಿನ ರಾಜ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ. ಹಾಗಾಗಿ 1799ರಲ್ಲಿ ಟಿಪ್ಪು ಸತ್ತ ನಂತರ ಬ್ರಿಟಿಷ್ ಏನು ಮಾಡಿದರು ಅಂತಂದರೆ ಕೆಲವೇ ವರ್ಷದಲ್ಲಿ, ಒಂದು 3-4 ವರ್ಷದಲ್ಲಿ ಈ ಅಮರಸುಳ್ಳಿಯ ಮಾಗಣೆಗಳಂತ ಏನು ಕರಿತೇವೆ, ಈ ದಂಗೆ ಆದಂಥ ಪ್ರದೇಶಗಳೇನಿದೆ ಅದನ್ನು ಆ್ಯಕ್ಚುಲಿ ಕೊಡಗಿನ ರಾಜನಿಗೆ ಬಿಟ್ಟುಕೊಡ್ತಾರೆ. ಅವನು ಈ ಒಂದು ಮೈಸೂರಿನೊಟ್ಟಿಗೆ ಆದಂಥ ಕದನದಲ್ಲಿ ಮಾಡಿರ್ತಕ್ಕಂಥ ಒಂದು ಉಪಕಾರ ಏನಿದೆ ಅದನ್ನು ರೆಕಗ್ನೈಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗೆ 1834ರವರೆಗೂ ಕೂಡ ಈ ಕೆಳಗಣ ಕೊಡಗು ಅಂತ ಕರೀತಾರೆ, ಲೋವರ್ ಕೂರ್ಗ್ ಅಂತ ಕರೀತಾರೆ, ಈ ಸುಳ್ಯ, ಪುತ್ತೂರು. ಸೊ ಆಗಿನ ಕಾಲದಲ್ಲಿ ಅದನ್ನ ಅಮರ ಸುಳ್ಯ ಮಾಗಣೆ ಅಂತ ಕರೀತಾರೆ. ಅದು ದೊಡ್ಡ ಇತಿಹಾಸ ಇದೆ. ಸೊ ಈಗ ಬ್ರಿಟಿಷ್ ಏನು ಮಾಡಿದ್ರು, 1834ನೇ ಇಸ್ವಿಯಲ್ಲಿ ಆ ಕೊಡಗನ್ನ ಚಿಕ್ಕವೀರರಾಜೇಂದ್ರ ದೊರೆಯನ್ನು ಹೊರಗಾಕಿ ಗೆದ್ದ ನಂತರ ಅವ್ರೇನು ಮಾಡಿದ್ರು ಅಂತಂದರೆ ಆಡಳಿತದ ಒಂದು ದೃಷ್ಟಿಯಿಂದಾಗಿ ಅವ್ರು ಹೇಳ್ತಕ್ಕಂಥದ್ದು ಏನಂತಂದರೆ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಅಂತ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂತಂದರೆ ಆ ಎರಡು ಪ್ರದೇಶಗಳನ್ನ ಮತ್ತೆ ದಕ್ಷಿಣ ಕನ್ನಡದ ಕಲೆಕ್ಟರೇಟಿಗೆ ಅದು ಬಿಟ್ಕೊಡ್ತಾರೆ. ಸೊ ಆ ಎರಡು ಪ್ರದೇಶ ಅಂದರೆ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಈಗ ಮಡ್ರಾಸಿನ ಪ್ರೆಸಿಡೆನ್ಸಿಗೆ ಸೇರಿರ್ತಕ್ಕಂಥದ್ದು. ಇದು ದಕ್ಷಿಣ ಕನ್ನಡ ಕಲೆಕ್ಟರೇಟ್ ಅಲ್ಲಿ ಅದನ್ನು ಸೇರಿಸ್ಕೊಳ್ತಕ್ಕಂಥ ನೋಡ್ತೀವಿ. 1834ರಿಂದ ಕೊಡಗು ಒಂದು ಸಪರೇಟ್ ಆದ ಟೆರಿಟರಿಯಾಗಿ ಅದು ಬ್ರಿಟಿಷ್ ಕಮಿಷನರ್ ಅಥವಾ ಸೂಪರಿಂಟೆಂಡನ ಕೈಯಲ್ಲಿರ್ತದೆ, ಅದು ಮುಂದುವರಿತಕ್ಕಂಥ ನಾವು ನೋಡ್ತೀವಿ. ಈಗ ಏನಾಯಿತು, ಆಡಳಿತ ಬದಲಾವಣೆ ಆಯಿತು. ಈ ಅಮರ ಸುಳ್ಯ ಪ್ರದೇಶಗಳೇನಿದೆ, ಸುಳ್ಯ ಪುತ್ತೂರು ಪ್ರದೇಶಗಳೇನಿದೆ, ಅಲ್ಲಿ ಮಡ್ರಾಸ್ ಪ್ರಾಂತ್ಯದ ಆಡಳಿತ ವ್ಯವಸ್ಥೆ ಬಂತು. ಕೊಡಗಿಗೆ ಬಂದಾಗ ಏನಾಯ್ತು ಅಂತಂದ್ರೆ ಕೊಡಗು ಈಗಾಗಲೇ ಅದು ನೇರವಾಗಿ ಬ್ರಿಟಿಷ್ ಆಡಳಿತದ ಅಂದ್ರೆ ಅದು ಕಲ್ಕತ್ತಾದಿಂದ ನಡೀತಾ ಇತ್ತು ಅಡ್ಮಿನಿಸ್ಟ್ರೇಷನ್. ಈಗ ಈ ಒಂದು ಪ್ರದೇಶಗಳು ದಕ್ಷಿಣ ಕನ್ನಡಕ್ಕೆ ಹೋದಾಗ ಅವರಿಗೆ ಹಿಂದಿನ ರಾಜರ ಒಂದು ಆಡಳಿತ ಏನಿದೆ ಅದರ ಒಂದು ಪ್ರಭಾವ ಬಿಟ್ಟೋಗುತ್ತೆ. ಹೊಸ ರೀತಿಯ ಆಡಳಿತ ಪದ್ಧತಿಯಲ್ಲಿ ಬಂತು. ಅದು ಕಂದಾಯ ವ್ಯವಸ್ಥೆ ಇರ್ಬೋದು, ಅದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಅಥವಾ ಅದು ಈ ಮೊನೋಪಲಿ ಏಕಸ್ವಾಮ್ಯ, ಯಾವುದು ಉಪ್ಪಿನ ಮೇಲೆ ಅಥವಾ ಹೊಗೆ ಸೊಪ್ಪಿನ ಮೇಲೆ ಇರ್ತಕ್ಕಂಥ ಒಂದು ಇದಿರ್ಬೋದು, ಇಂಥದ್ದೆಲ್ಲ ಇರ್ಬೋದು.
ದಕ್ಷಿಣ ಕನ್ನಡದ ಜನರಿಗೆ ಬಹಳ ಮೊದಲಿಂದಲೂ ಕೂಡ ಬ್ರಿಟಿಷರ ಆಡಳಿತ ವಿರುದ್ಧ ಒಂದು ಅಸಮಾಧಾನ ಇತ್ತು. ನೀವು ಅದರ ಬಗ್ಗೆ ಕೇಳಿರ್ಬೋದು. ಏನು ಅಂತಂದ್ರೆ ಟಿಪ್ಪು ಸುಲ್ತಾನ್ನ ಕೈಯಿಂದ ಆ ಪ್ರದೇಶಗಳು ಲಿಬರೇಟ್ ಆದ ನಂತರ ಸೌತ್ ಕೆನಡಾದ ಒಂದು ಸ್ವತಂತ್ರ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರಲ್ಲಿ ಬಂದ ನಂತರ ನಾವು ಕಾಣ್ತಕ್ಕಂಥದ್ದು ಏನಂತಂದ್ರೆ ಆಗಾಗ ಜನರಿಗೆ ಬ್ರಿಟಿಷರ ರೆವಿನ್ಯೂ ನೀತಿ ವಿರುದ್ಧ ಬಹಳಷ್ಟು ಬೇಸರ ಉಂಟಾಗ್ತಿತ್ತು. ಅಲ್ಲಿ ಕೂಟ ದಂಗೆಗಳು ಆಗುವುದು ಅನ್ನೆಲ್ಲ ನೀವು ಕೇಳಿರ್ಬೋದು. ಕೂಟ ದಂಗೆಗಳು ಆಗ್ತಾ ಇದ್ವು. ಸೊ ಇದು 1834 ಇಸ್ವಿಯಲ್ಲಿ ಈ ರೀತಿಯಲ್ಲಿ ಒಂದು ಬದಲಾವಣೆ ಆದಾಗ ಆ ಬದಲಾವಣೆಗೆ ಹೊಂದಿಕೊಳ್ಳಿಕ್ಕೆ ಜನರಿಗೆ ಕಷ್ಟ ಆಯಿತು. ಸೊ ಮೊದಲಿಂದಲೂ ಅಸಮಾಧಾನಗಳು ಕುದೀತಾ ಇದ್ವು. ಈಗ 1834ನಲ್ಲಿ ಯಾವಾಗ ಕೊಡಗಿನ ರಾಜ್ಯದಿಂದ ಇವರನ್ನ ಬೇರ್ಪಡಿಸಿದ್ರು, ಈ ಕೊಡಗಿನಲ್ಲೂ ಬ್ರಿಟಿಷ್ ಆಡಳಿತ ಇತ್ತು. ಆದರೆ ಕೊಡಗಿನಲ್ಲಿದ್ದಂಥ ಆಡಳಿತ ಕೆಲವು ಇತಿಹಾಸಕಾರ ಪ್ರಕಾರ ಸೌತ್ ಕೆನಡಾದ ಆಡಳಿತಕ್ಕೆ ಬ್ರಿಟಿಷ್ ಆಡಳಿತ ಹೋಲಿಸಿದಾಗ ಸ್ವಲ್ಪ ಮಟ್ಟಿಗೆ ಲಿಬರಲ್ ಆಗಿತ್ತು. ಹಾಗಾದ್ರೆ ಈ ಒಂದು ಪ್ರದೇಶವನ್ನಿಗೆ ಟ್ರಾನ್ಸ್ಫರ್ ಮಾಡಿದ ಕಾರಣ ಇವರಿಗೆ ದಕ್ಷಿಣ ಕನ್ನಡದಲ್ಲಿದ್ದಂತಹ ಒಂದು ಮಡ್ರಾಸ್ ಪ್ರಾಂತ್ಯದ ಆಡಳಿತಕ್ಕೆ ಹೊಂದಿಕೊಳ್ಳಿಕ್ಕೆ ಆಗಲಿಲ್ಲ. ಹೀಗಾಗಿ ಅಸಮಾಧಾನ ಕುದೀತಾ ಇತ್ತು ಅಂತಕ್ಕಂಥದ್ದು. ಇದು ಏನಾಗುತ್ತೆ ಅಂತಂದ್ರೆ, ಇಂಥ ಒಂದು ಅಸಮಾಧಾನ ಇದ್ದಾಗ ಚಿಕ್ಕವೀರ ರಾಜೇಂದ್ರ ಏನಿದ್ದಾನೆ, ಅವನ ಕುಟುಂಬದ ಒಬ್ಬ ಸದಸ್ಯ ಏನ್ ಮಾಡ್ತಾನೆ ಅಂತಂದ್ರೆ, ನಾನು ನಿಮ್ಮನ್ನ ಈ ಬ್ರಿಟಿಷರ ಒಂದು ಆಡಳಿತ ತೆಗೆದುಹಾಕಿ ಮತ್ತೆ ರಾಜರ ಒಂದು ಆಡಳಿತವನ್ನು ತರ್ತೇನೆ, ನೀವೆಲ್ಲರೂ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ನೋಡ್ತೀವಿ. ಇದು ಈಗ ಅಪರಂಪರ ಇರ್ಬೋದು, ಕಲ್ಯಾಣ ಸ್ವಾಮಿ ಓದಿರ್ಬೋದು, ಇದ್ದವರೆಲ್ಲ ಬರ್ತಕ್ಕಂಥ ನಾವು ನೋಡ್ತೀವಿ. ಅದು ಮತ್ತೆ ನಾವು ಚರ್ಚೆ ಮಾಡೋಣ. ಸೊ ಹೀಗಾಗಿ 1834ನಲ್ಲಿ ಅಪರಂಪರನಿಂದನೇ ಅಸಮಾಧಾನದ ಒಂದು ಅಲೆಯನ್ನು ಉಪಯೋಗಿಸಿಕೊಂಡು ಒಂದು ಕ್ರಾಂತಿ ಮಾಡ್ತಕ್ಕಂಥ ಪ್ರಯತ್ನ ನಡೀತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಈಗಾಗಲೇ ಅವರಿಗೆ ಒಂದು ಎಕ್ಸಾಂಪಲ್ ಯಾವ್ದಿತ್ತು, ಒಂದು ಕೂಟ ದಂಗೆಗಳು ಆಗಾಗ ಆಗ್ತಾ ಇರ್ತದೆ. ಅದು ಬಹಳ ವೈಲೆಂಟ್ ಆಗಿ ನಡೀತಾ ಇರಲಿಲ್ಲ. ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕೂಟಗಳನ್ನ ಮಾಡ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು, ಅದನ್ನ ಅಲ್ಲಿಯ ಸ್ಥಳೀಯ ಆಡಳಿತಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ನೋಡ್ತೀವಿ. ಆದ್ರೆ ಇದೇ ವೇಳೆಗಾಗುವಾಗ ಏನಾಗಿತ್ತು ಅಂತಂದ್ರೆ 1830-31ರಲ್ಲಿ ಮೈಸೂರಿನ ನಗರ ಪ್ರಾಂತ್ಯದಲ್ಲಿ ದಂಗೆ ಆಗಿತ್ತು. ನಗರ ದಂಗೆ ಅಂತ, ನಗರ ದಂಗೆ ಮೈಸೂರಿನಲ್ಲಿ. ಅದಂದ್ರೆ ನಮ್ಮ ಈಗಿನ ಏನ್ ಹೇಳ್ತೀವಿ ಶಿವಮೊಗ್ಗ ಪ್ರದೇಶ, ತರೀಕೆರೆ ಅಂತ ಏನ ಕರಿತೀವಿ, ಅಲ್ಲಿ ಒಂದು ದೊಡ್ಡ ದಂಗೆ ಆಗ್ತದೆ. ಅದಕ್ಕೆ ನಗರ ದಂಗೆ ಅಂತಾನೆ ಕರೆದ್ವಿ. ನಗರ ಡಿವಿಷನ್ ಅಂತ ಆಗಿತ್ತು. ಮೈಸೂರಿನ ಹಲವಾರು ಡಿವಿಷನ್ ಮಾಡಿದ್ರು. ಅಷ್ಟಗ್ರಾಮ ಡಿವಿಷನ್, ನಗರ ಡಿವಿಷನ್, ಕಡೂರು ಡಿವಿಷನ್ ಅಂತೇಳಿ ಇಲ್ಲಿ ಆ ದಂಗೆ ಆಗ್ತಕ್ಕಂಥ ನೋಡ್ತೀವಿ. ಅಲ್ಲಿಯ ಒಬ್ಬ ಏನ್ ಹೇಳ್ತೀವಿ ದಂಗೆಕೋರ ಇಲ್ಲಿಗೆ ಬಂದಿದ್ದ, ಅವನು ಇವರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಅಂತಕ್ಕಂಥ ಕತೆ ಕೂಡ ಇದೆ. ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ದಂಗೆಕೋರರ ಲೀಡರ್ ಆಗಿದ್ದವರು, ನಾವೀಗ ದಂಗೆಕೋರ ಅಂತ ನಾನು ಪದ ಯೂಸ್ ಮಾಡ್ತೇನೆ, ಮತ್ತೆ ಅದನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಾವು ಅದನ್ನು ಇಂಟರ್ಪ್ರಿಟ್ ಮಾಡ್ತೀವಿ ಈಗ. ಸೊ ಈ ದಂಗೆ ಎದ್ದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಇದೊಂದು ಎಕ್ಸಾಂಪಲ್ ಆಯಿತು. ಮೈಸೂರಿನ ಆ ಒಂದು ದಂಗೆ ಏನಿದೆ ಅದೊಂದು ಎಕ್ಸಾಂಪಲ್ ಆಗ್ತಿದೆ ಈ ಅಮರ ಸುಳ್ಯದ ದಂಗೆಯಲ್ಲಿ ಭಾಗವಹಿಸಿದಂಥವರಿಗೆ. ಅವರು ಅದೇ ಎಕ್ಸಾಂಪಲ್ನ ಇಟ್ಟುಕೊಂಡು ಅವ್ರಿಗೇನಾಗಿತ್ತು, ಈಗ ದಂಗೆಕೋರರಿಗೆ ಒಮ್ಮೆಗೆ ಜನರ ಒಂದು ಮಾನ್ಯತೆಯನ್ನ, ಹಿಂದುತ್ವವನ್ನು ಪಡ್ಕೋಬೇಕು ಅಂತ ಇದ್ದಿದ್ರೆ ಅವರಿಗೆ ನಾವು ರಾಜಮನೆತನಕ್ಕೆ ಸೇರಿದವರು ಅಂತ ಸಾಧಿಸಬೇಕಾಗಿದೆ. ಅದಕ್ಕೆ ಒಂದು ಲೆಜಿಟಮೇಸಿ ಬರಲಿಕ್ಕೆ. ಸೊ ನಾವು ಚಿಕ್ಕವೀರ ರಾಜೇಂದ್ರನ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಿ ನಾವು ಮತ್ತೆ ರಾಜಪ್ರಭುತ್ವ ಸ್ಥಾಪನೆ ಮಾಡಿ ನೀವೆಲ್ಲ ನಮಗೆ ಸಹಕಾರ ಕೊಡಿ ಅಂತ ಹೇಳುವಾಗ ಈಗಾಗಲೇ ಅಸಮಾಧಾನದಿಂದ ಕುದಿಸಿದಂಥ ಜನ ಅವರಿಗೆ ಬೆಂಬಲನ ಕೊಡ್ಲಿಕ್ಕೆ ಹೋಗ್ತಾರೆ. ದಂಗೆ ಪ್ರಾರಂಭ ಆಗುತ್ತೆ. ಅದು ಹೇಗೆ ಪ್ರಾರಂಭ ಆಯಿತು ನಮ್ಮ ಮತ್ತೆ ಚರ್ಚೆ ಮಾಡಿ. ನಾನು ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬ್ರೇಕ್ ನಂತರ ನಾನು ಪ್ರಭಾಕರ್ ಸರ್ ಅವ್ರ ಕೂಡ ಬರ್ತೇನೆ. ಮತ್ತೆ ನಾನು ಈ ಒಂದು ವಿಷಯದ ಬಗ್ಗೆ ಒಂದು ವಿಷದವಾಗಿ ನಮ್ಮ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. 1837ರ ಕೆನರಾ ಕೊಡಗು ರೈತ ಬಂಡಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾಗಿರುವಂಥ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಹಿಂದಿನ ರಿಜಿಸ್ಟ್ರಾರ್ ಕುಲಸಚಿವರಾಗಿರುವಂಥ ಪ್ರೊಫೆಸರ್ KM ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಮೊದಲ ಡೆಪ್ಯೂಟಿ ರಿಜಿಸ್ಟ್ರಾರ್ ಮತ್ತು ಪ್ರಸಕ್ತ ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂಥ ಮತ್ತು ಮಂಗಳೂರ ಕ್ರಾಂತಿ ಅನ್ನುವ ಐತಿಹಾಸಿಕ ಕಾದಂಬರಿಯ ಲೇಖಕರು ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ 1837ರ ಈ ಒಂದು ಕೆನರಾ ಕೊಡಗು ರೈತರ ಬಂಡಾಯವನ್ನು ಅದು ಹುಟ್ಟುಕೊಳ್ಳಲಿಕ್ಕೆ ಕಾರಣವಾದ ಬಗೆಯನ್ನು ಪ್ರೊಫೆಸರ್ KM ಲೋಕೇಶ್ ಅವರು ವಿವರಿಸಿದರು. ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವ್ರ ಹತ್ರ ಕೇಳುವಂಥದ್ದು. ಸರ್, ನಾವು ಈಗಾಗಲೇ ಮಂಗಳೂರ ಕ್ರಾಂತಿ ಅನ್ನುವಂಥ ನಿಮ್ಮ ಈ ಒಂದು ಕೃತಿ ಕೂಡ ಇದೆ, ಏನೋ ಐತಿಹಾಸಿಕ ಒಂದು ಕಾದಂಬರಿ ಕೂಡ. ನಾನು ಈ ಹಿನ್ನೆಲೆಯಲ್ಲಿ ನಿಮ್ಮನ್ನು ಮಾತಿಗೆ ಸೆಳೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರೊಫೆಸರ್ ಲೋಕೇಶ್ ಸರ್ ಅವರು ಹೇಳಿದಾಗೆ ಕೂಡ ರೈತರು ಅಥವಾ ಏನು ಆ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಬೇರೆ ಬೇರೆ ಕಾರಣಗಳಿಗಾಗಿ ಬಹುಮುಖ್ಯವಾಗಿ ಏನು ಆಡಳಿತದ ಬಗ್ಗೆ ಇದ್ದಂಥ ಒಂದು ಭಿನ್ನ ಅಭಿಪ್ರಾಯ, ಸ್ವಂತ ಸಂದರ್ಭದಲ್ಲಿ ಈ ಒಂದು ಹೋರಾಟ ಹುಟ್ಟಿಕೊಳ್ಳುತ್ತೆ ಅಂತ ಇರುವಂಥ ಒಂದು ಮಾಹಿತಿಗಳು ಮತ್ತು ಐತಿಹಾಸಿಕ ದಾಖಲೆಗಳು. ಒಬ್ಬ ಲೇಖಕನಾಗಿ ಮತ್ತು
ಎಸ್, ಈ ಒಂದು ಹೋರಾಟದ ಬಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ PhD ಪ್ರಬಂಧವನ್ನು ಸಲ್ಲಿಸಿದ ನಿಮ್ಮ ಅಧ್ಯಯನದ ನೆಲೆಯಲ್ಲಿ ನೀವು ಈ ಹೋರಾಟದ ಆರಂಭಿಕ ಕಾಲಘಟ್ಟವನ್ನು ಗುರುತಿಸುವ ಬಗ್ಗೆ. ಎಸ್ ಸರ್. ಈ ರೈತ ಹೋರಾಟ ಎಂಬುದು ಅದು ನಿನ್ನೆ ಮೊನ್ನೆಯಿಂದ ಆರಂಭವಾದ ಇದಲ್ಲ, 837ರಲ್ಲಿ ಆರಂಭವಾದಲ್ಲ. ಅದಕ್ಕೆ 800ರಲ್ಲಿ ಆಗಿದೆ, 810ರಲ್ಲಿ ಆಗಿದೆ, 830ರಲ್ಲಿ ಆಗಿದೆ. ಬೇರೆ ಬೇರೆ ಕಾರಣಕ್ಕಾಗಿ ರೈತ ಹೋರಾಟ ಆಗಿದೆ. ಆದರೆ ಇದು ತಾರ್ಕಿಕ ಅಂತ್ಯಕ್ಕೆ ಬಂದದ್ದು 1837ರ ಇದಕ್ಕೆ. ಹಾಗಾಗಿ ಇದಕ್ಕೆ ಒಂದು ಹೊಸ ಒಂದು ಹಿನ್ನೆಲೆ ಇದೆ ಮತ್ತು ವಿಶಿಷ್ಟತೆ ಇದೆ. ನಾವು ಇವತ್ತು ನೆನಪಿಸ್ಕೊಳ್ತೇವೆ. ಈ 834ರಲ್ಲಿ ಈಗಾಗಲೇ ಪ್ರೊಫೆಸರ್ ಹೇಳಿದಾಗೆ ಚಿಕ್ಕವೀರಾಜ ಪ್ರತಿಜ್ಞಿತ ಆಯಿತು. ನೇರವಾಗಿ ಆಡಳಿತವನ್ನು ಇವರು ಇದು ಮಾಡಿ ತನ್ನ ತೆಕ್ಕೆ ತೆಗೆದುಕೊಂಡ್ರು. ದಕ್ಷಿಣ ಕನ್ನಡ, ಪುತ್ತೂರು, ಬೆಳ್ಳಾರೆ, ಸುಳ್ಯವನ್ನು ಮತ್ತೆ ಬೇರೆ ದಕ್ಷಿಣ ಕನ್ನಡಕ್ಕೆ ಇದು ಮಾಡಿದರು. ಈ ಸಂದರ್ಭದಲ್ಲಿ ಒಂದು ನನ್ನ ಸಂಶೋಧನೆ ಆಧಾರಿತವಾಗಿ ನಾನು ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಕೊಡಗಿನಲ್ಲಿ ನೇರವಾಗಿ ಬ್ರಿಟಿಷ್ ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ರೈತರಿಗೆ ಒಂದು ವಿಶಿಷ್ಟ ಪ್ರಯೋಜನವನ್ನು ಬ್ರಿಟಿಷ್ ಆಡಳಿತ ಒದಗಿಸಿಕೊಟ್ಟು. ಏನೆಂದ್ರೆ ಕಂದಾಯವನ್ನು ಅವರು ನೇರವಾಗಿ ಕೊಡ್ಲಿಕ್ಕಿಲ್ಲ, ಧಾನ್ಯದ ರೂಪದ ವಸ್ತುವಿನ ರೂಪದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಆದರೆ ಈ ಕೆಳಗಿನ ದಕ್ಷಿಣ ಕನ್ನಡಿಗರಿಗೆ ಏನಾಯ್ತು ಅಂದ್ರೆ ಕಂದಾಯವನ್ನು ಇದರಲ್ಲಿ ಕ್ಯಾಶ್ ರೂಪದಲ್ಲಿ, ಹಣದ ರೂಪದಲ್ಲೇ ಕೊಡ್ಬೇಕಂತ ಇದು ಪ್ರಪ್ರಥಮವಾಗಿ ಜಾರಿಗೆ ಬಂತು. ಈ ಸಂದರ್ಭದಲ್ಲಿ ರೈತರು ತಾವು ಬೆಳೆದ ಏನು ದವಸ ಧಾನ್ಯಗಳನ್ನು ಮಧ್ಯವರ್ತಿಗಳಿಗೆ ಮಾರಬೇಕು, ದುಡ್ಡು ಬೇಕು, ಕಂದಾಯ ಕೊಡ್ಬೇಕಾದ ದುಡ್ಡು ಬೇಕು. ಹಾಗೆ ಮಧ್ಯವರ್ತಿಗಳಿಗೆ ಮಾರಬೇಕಾದ ಸಂದರ್ಭದಾಗಿತ್ತು. ಮಧ್ಯವರ್ತಿಗೆ ಮಾರಿದ್ರೆ ಅವ್ರಿಗೆ ಅರ್ಧಕ್ಕೆ ಅರ್ಧದಷ್ಟು ಅವರಿಗೆ ದುಡ್ಡು ಸಿಗುದು. ಇದರಿಂದ ರೈತರು ಬಹಳ ಬಹಳ ನಷ್ಟ ಅನುಭವಿಸಿದರು. ಹೆಚ್ಚಿನ ಮನೆಗಳಲ್ಲಿ ಊಟಕ್ಕೆ ಗತಿ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ಎಲ್ಲವನ್ನು ಕಂದಾಯ ರೂಪದಲ್ಲಿ ವರ್ಷ ಬ್ರಿಟಿಷ್ ಆಡಳಿತ ಕಂದಾಯವನ್ನು ಹೆಚ್ಚಿಸಿತ್ತು, ವಿಪರೀತ ಕಂದಾಯ. ಆಮೇಲೆ ಇದನ್ನು ಕ್ಯಾಶ್ ಆಗಿ ಕೊಡಬೇಕು. ಇದರಿಂದ ರೈತರು ಅಸಹನೆಯಿಂದ ಹೊಂದಿದರು. ಈ ಸಂದರ್ಭದಲ್ಲಿ ಸರ್ ಹೇಳಿದಾಗೆ ನಮ್ಮ ಅಪರಾಂಪರ ಆಗಲಿ, ಕೊಡಗಿನ ಇದರಾಗಲಿ ಒಂದು ಸಂದೇಶವನ್ನು ಮಾಡಿದೆ. ಬಹುಶಃ ಕೊಡಗಿನಲ್ಲಿ ಮತ್ತೆ ಚಿಕ್ಕವೀರ ರಾಜ್ಯದ ಆಡಳಿತ ಮಾಡಿದರೆ ಈ ಎಲ್ಲ ಲೋಪವನ್ನು ಇದು ಮಾಡ್ತೇವೆ, ಕಂದಾಯವನ್ನು ಕಡಿಮೆ ಮಾಡ್ತೇವೆ, ಈ ಕ್ಯಾಶ್ ನಲ್ಲಿ ಕೊಡುವುದನ್ನು ನಿಲ್ಲಿಸಿ ಮಾಡ್ತೇವೆ. ಇದು ದಕ್ಷಿಣ ಕನ್ನಡದ ರೈತರಿಗೆ ಒಂದು ದೊಡ್ಡ ಆಶಾದಾಯಕ ವಿಚಾರವನ್ನು ನಿರ್ಮಾಣ ಮಾಡಿತು. ಇದರಿಂದ ಇದು ಮಾಡಿದ್ರು ಈ ಅವರಿಗೆ ಅವರು ಬಯಸಿದ್ರು ಚಿಕ್ಕವೀರ ರಾಜೇಂದ್ರ ಬರ್ತಾರೆ ಅಂತ ಒಂದು ಇದನ್ನು ಇವರಿಗೆ ಬಿಂಬಿಸಿದ್ರು. ಚಿಕ್ಕವೀರ ರಾಜ ಖಂಡಿತವಾಗಿ ಮತ್ತೆ ರಾಜರಾಗ್ತಾರೆ, ನಮ್ಮ ಹೋರಾಟ ಯಶಸ್ವಿ ಆಗ್ತದೆ, ಮತ್ತೆ ನಿಮ್ಮೆಲ್ಲ ಸಮಸ್ಯೆ ನಿವಾರಣೆ ಆಗುವ ಒಂದು ಭರವಸೆ ಸಿಕ್ಕಿದ್ದರಿಂದ ದಕ್ಷಿಣ ಕನ್ನಡದ ರೈತರು ಅವರೆಲ್ಲ ಇವರನ್ನು ಏನು ಹೋರಾಟ ಉಂಟಲ್ಲ ಅದನ್ನು ಬೆಂಬಲಿಸಿದ್ರು ಒಂದೇ ಒಂದು ಆಸೆಯಿಂದ. ಹಾಗಾಗಿ ಈ ಹೋರಾಟ ಆರಂಭವಾಯಿತು. ಆದರೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕಲ್ಯಾಣ ಸ್ವಾಮಿ ಎಂಬ ನೇತೃತ್ವದಲ್ಲಿ, ಕಲ್ಯಾಣ ಸ್ವಾಮಿ ಕೊಡಗಿನ ಅರಸರಿಗೆ ಸಂಬಂಧಿಕ, ಆಮೇಲೆ ಅವರ ದೊಡ್ಡ ಪ್ರಭಾವಿ ನಾಯಕ. ಇನ್ನೇನು ಹೋರಾಟ ಆರಂಭವಾಗಿ ಕೊಡಗಿನಿಂದ ಆರಂಭವಾಗಿ ಅದು ದಕ್ಷಿಣ ಕನ್ನಡಕ್ಕೆ ಮುಟ್ಟಬೇಕೆಂದು ಹೇಳುವಾಗ ಅಲ್ಲಿ ದೊಡ್ಡ ಒಂದು ಘಟನೆ ಆಯಿತು. ಘಟನೆ ಅಂದ್ರೆ ಮೈಸೂರಲ್ಲಿ ಈ ಇಡೀ ಇದರ ರೂವಾರಿ ಇದ್ದಾರಲ್ಲ ಕಲ್ಯಾಣ ಸ್ವಾಮಿಯನ್ನು ಬಂಧನ ಆಯಿತು. ಕಲ್ಯಾಣ ಸ್ವಾಮಿ ಅರೆಸ್ಟ್ ಆಗುತ್ತೆ, ಯಾರಿಗೂ ಗೊತ್ತಿಲ್ಲ. ಕಲ್ಯಾಣ ಸ್ವಾಮಿ ಬಂಧನವಾದದ್ದು ಯಾರಿಗೂ ಗೊತ್ತಿಲ್ಲ, ಗಪ್ಚುಪ್ ಅಷ್ಟು ಇದರಲ್ಲಿ ಇತ್ತಿದ್ರು. ಹೋರಾಟಗಾರರಿಗೆ ದಿಕ್ಕು ದಿಸೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಸಂದರ್ಭದಲ್ಲಿ ಹೋರಾಟ ಮುಂದುವರಿಯಬೇಕು. ಏನ್ ಮಾಡುದು? ಕಲ್ಯಾಣ ಸ್ವಾಮಿಯನ್ನೇ ಹೋಲುವ ಒಂದು ಪುಟ್ಟ ಬಸಪ್ಪ ಎನ್ನುವ ಕುರಿಗಾಯುವ ಅವನನ್ನು ತಂದು ಕಲ್ಯಾಣ ಸ್ವಾಮಿಯನ್ನು ಬಿಂಬಿಸಿ ಹೋರಾಟ ಆರಂಭ ಆಯಿತು. ಈ ಹೋರಾಟ ಯಾವಾಗ ಆರಂಭವಾಗಬೇಕು ಅದಕ್ಕಿಂತ 6 ದಿವಸದ ಮೊದಲೇ ನಮ್ಮ ಬೆಳ್ಳಾರೆ ಸುಳ್ಯದ ಹತ್ರ ಒಂದು ಘಟನೆ ಆಯಿತು. ಅಟ್ಲೂರು ರಾಮಪ್ಪಯ್ಯ ಎಂಬುವನು, ಇವನು ವಸಾಹತುಶಾಹಿಗರಿಗೆ ಬೆಂಬಲ ಕೊಡುವನು. ಅವಲ್ಲಿಯ ಒಂದು ತುಂಡು ರಾಜನಾಗಿ ಅವನಿಗೆ ಅಲ್ಲಿಯ ಯಾರು
ಕೊಡಗಿನ ದಿವಾನ್ರು ಅವನಿಗೆ ಬೆಂಬಲ, ಅವನ ಸಂಬಂಧಿಕ ಅವರ ಅಣ್ಣನೇ ಅಲ್ಲಿಯ ದಿವಾನ್ರಾಗಿದ್ರು. ಹಾಗೆ ಅವನು ಈ ದಿವಾನ್ನಲ್ಲಿ ನೀನು ಸಪೋರ್ಟ್ ಮಾಡಬೇಕು, ನಮ್ಮ ಹೋರಾಟ ಆರಂಭ ಆಗ್ತದೆ ಅಂತ ಹೇಳುವಾಗ, ಅಟ್ಲೂರು ರಾಮಪ್ಪನ ಅಂತ ಹೇಳುವಾಗ ಅವನು ಇವರಿಗೆ ಹೆದರಿಸ್ತಾನೆ. ನೀವು ಏನಾದ್ರು ಮಾಡಿದರೆ ನಿಮ್ಮ ಮೇಲೆ ನಾನು ಇದು ಮಾಡ್ತೇನೆ, ಅದನ್ನು ವಸಾಹತುಶಾಹಿ ಆಡಳಿತಕ್ಕೆ ತಿಳಿಸ್ತೇನೆ, ನಿಮ್ಮನ್ನು ಸೆರೆಮನೆಗೆ ತಳ್ಳುತ್ತೇನೆ ಎಂಬ ಒಂದು ಹೆದರಿಕೆ. ಈ ದೊಡ್ಡ ಇನ್ಸಿಡೆಂಟ್ ಅಲ್ಲಿ ಅಂದರೆ ಇದನ್ನು ಅವ ಹೇಳುವಾಗ ಈ ಹೋರಾಟಗಾರರು ಏನು ಮಾಡ್ತಾರೆ, ಇವನನ್ನು ಮುಗಿಸದಿದ್ರೆ ನಮ್ಮ ಕೆಲಸ ವ್ಯರ್ಥ ಆಗ್ತದೆ ಅಂತ. ಬಹುಶಃ 6 ದಿನದ ಮೊದಲು ಹೋರಾಟ ಆರಂಭವಾಗಿತ್ತು. ಅಟ್ಲೂರು ರಾಮಪ್ಪನ ಹತ್ಯೆಯಿಂದ ಆ ದಿನವೇ ಆರಂಭವಾಯಿತು. ಸರ್, ನಾನು ಲೋಕೇಶ್ ಸರ್ ಹತ್ರ ಬರುವಂಥದ್ದು. ಹೋರಾಟಕ್ಕೆ ಹೇಳಿದಾಗೊಂದು ಬೇರೆ ಬೇರೆ ರೀತಿಯ ಒಂದು ಆಯಾಮಗಳಲ್ಲಿ ಅದು ಹೋರಾಟ ಸಾಗ್ತಾ ಹೋಗ್ತದೆ. ಬಟ್ ಸ್ವಾತಂತ್ರ್ಯ ಹೋರಾಟ ಅನ್ನೋದನ್ನು ನಾವೇನು ಇವತ್ತು ಏನೀಗ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ, ಅಲ್ಲಿಗೆ ನಾವು ಬರುವ. ಅದಕ್ಕಿಂತ ಮೊದಲು ಈ ಹೋರಾಟದಲ್ಲಿ ಜನ ಸಮುದಾಯದ ಭಾಗಿದಾರಿಕೆ ಮತ್ತು ರೈತರನ್ನು ಹೊರತುಪಡಿಸಿದ ಜನ ಸಮುದಾಯದ ಕೂಡ ಇದರಲ್ಲಿ ಭಾಗಿಯಾಯಿತೋ, ಅಥವಾ ಕೇವಲ ರೈತರು ಅಥವಾ ಒಂದಷ್ಟು ಏನು ಸಾಮಂತ ಅರಸರುಗಳ ಜನರು ಮಾತ್ರ ಭಾಗಿಯಾದರು, ಒಟ್ಟೊಂದು ಹೋರಾಟದ ಹಾದಿ ಯಾವ ರೀತಿ ಇತ್ತು ಅಂತ? ಅಂದರೆ ಇಲ್ಲಿ ಸ್ವಾಮಿ ಅಪರಂಪರ, ಆಮೇಲೆ ಕಲ್ಯಾಣ ಸ್ವಾಮಿ, ಅನಂತರ ಮತ್ತೆ ಕಲ್ಯಾಣ ಸ್ವಾಮಿ ಹೆಸರನ್ನ ಇಟ್ಕೊಂಡು ಪುಟ್ಟಬಸಪ್ಪ ಅಂತೇಳಿ ಏನು ಬಂದರು, ಇವರು 3 ಜನ ಏನಿದ್ರು, ಇವರು ಕ್ರಾಂತಿಗೆ ಭದ್ರವಾದಂಥ ಒಂದು ತಳಪಾಯನ ಹಾಕ್ತಾರೆ. ಈಗ ಅಟ್ಲೂರು ರಾಮಪ್ಪಯ್ಯನ ಒಂದು ಅಲ್ಲಿ ಅವರು ಕೊನೆಗಾಣಿಸ್ಬಿಟ್ಟು ದಂಗೆಯನ್ನು ಪ್ರಾರಂಭಿಸ್ತಾರೆ. ಈಗ ಏನಾಗಿದೆ ಅಂತಂದ್ರೆ ರೈತಾಪಿ ಜನಾಂಗ, ಈಗ ನಾವು ರೈತಾಪಿ ಜನಾಂಗ ಅಂತ ಹೇಳುವಾಗ, ರೈತರು ಅಂತ ಹೇಳುವಾಗ ಯಾರ್ಯಾರು ರೈತರು ಅಂತಕ್ಕಂಥ ಬೇರೆ ಬೇರೆ ವಿಶ್ಲೇಷಣೆಗಳನ್ನ ನಾವು ಸೋಸಿಯಾಲಜಿಯಲ್ಲಿ ಮತ್ತೆ ಎಕನಾಮಿಕ್ಸ್ ನಲ್ಲೇ ಕಾಣ್ತೀವಿ. ಒಬ್ಬ ರೈತ ಅಂತ ಹೇಳಿದ್ರೆ ಅವನು ಭೂಮಿಯ ಮಾಲೀಕನು, ಒಬ್ಬ ರೈತ ಅಂತಂದ್ರೆ ಅವನು ಕೇವಲ ಗೇಣಿದಾರನು, ಒಬ್ಬ ರೈತ ಅಂತಂದ್ರೆ ಅವನು ಲ್ಯಾಂಡ್ಲೆಸ್ ಲೇಬರರು, ಈ ರೀತಿ ರೈತ ಅಂತಂದ್ರೆ ಅವನು ಜಮೀನ್ದಾರನು, ಇಂಥದ್ದೆಲ್ಲ ಅಂಶಗಳೆಲ್ಲ ಬರ್ತವೆ. ಈಗ ಏನಾಗಿದೆ ಅಂತಂದ್ರೆ ಈ ಬ್ರಿಟಿಷರ ಒಂದು ನೀತಿಗಳೇನಿದೆ, ಅದು ಅಗ್ರಿಕಲ್ಚರಲ್ ಪಾಲಿಸಿ ಇರ್ಬೋದು, ಎಕನಾಮಿಕ್ ಪಾಲಿಸಿ ಇರ್ಬೋದು, ಯಾವುದೇ ನೋಡ್ಕೊಂಡು ಹೋದ್ರೆ ಇದು ದಕ್ಷಿಣ ಕನ್ನಡದ ಎಲ್ಲ ರೈತಾಪಿ ಜನರಿಗೂ ತೊಂದರೆ ಕೊಡ್ತಿದ್ದಂಥದ್ದೇ. ಕಾರಣ ಏನು ಅಂತಂದ್ರೆ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಥಾಮಸ್ ಮುನ್ರೋ ಅಂತೇಳಿ ಮಡ್ರಾಸಿನ ಒಬ್ಬ ಗವರ್ನರ್ ಏನಿದ್ದಾನೆ, ಅವನು ರೈತವರಿ ಸಿಸ್ಟಮ್ ಅಂತೇಳಿ ಜಾರಿಗೆ ತಂದಿದ್ದ. ಅಂದ್ರೆ ರೈತನೇ ಭೂಮಿ ಮಾಲೀಕ, ಅವನೇ ನೇರವಾಗಿ ಭೂಮಿಯನ್ನು ಊಳ್ಬಿಟ್ಟು ಸರ್ಕಾರಕ್ಕೆ ಕಂದಾಯ ಕಟ್ಟಬೇಕು. ಇದು ದಕ್ಷಿಣ ಕನ್ನಡದಲ್ಲಿ ಇದ್ದಂಥ ಪದ್ಧತಿ. ಅದೇ ನಿಮಗೆ ಬೆಂಗಾಲ್ನಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ ಇತ್ತು, ಬೇರೆ ಕಡೆ ಮಹಲ್ವಾರಿ ಸಿಸ್ಟಮ್ ಅಂತ ಇರ್ತಕ್ಕಂಥದ್ದು. ಹೀಗಾಗಿ ಈ ರೈತವಾರಿ ಸಿಸ್ಟಮ್ನಲ್ಲಿ ರೈತನಿಗೆ ನೇರವಾಗಿ ಬ್ರಿಟಿಷರ ಆಡಳಿತ ಪೆಟ್ಟು ಬೀಳಿಸುವಾಯಿತು. ಅದು ಅಡಿಕೆ ಮೇಲೆ ಇರ್ಬೋದು, ಅಥವಾ ಟೊಬ್ಯಾಕೋ ಇರ್ಬೋದು, ಅಥವಾ ತೆಂಗಿನಕಾಯಿ ಇರ್ಬೋದು, ಅಥವಾ ಬೇರೆ ಅಂಶಗಳು. ಅದರ ಮೇಲೆ ಬ್ರಿಟಿಷರು ಟ್ಯಾಕ್ಸನ್ನು ಏರ್ಲಿಕ್ಕೆ ಶುರು ಮಾಡಿದಾಗ ಇವರಿಗೆ ಅದರ ರೇಟ್ ಜಾಸ್ತಿ ಆದಾಗ ಒಂದು ಇವರಿಗೆ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಎರಡನೇದು ಇನ್ನೊಂದೇನು ಅಂತಂದ್ರೆ, ಈಗ ಅವರಿಗೆ ಅಗ್ರಿಕಲ್ಚರಲ್ ಮಾರ್ಕೆಟ್ನಲ್ಲಿ ಅದನ್ನು ಮಾರಿ ದುಡ್ಡು ಮಾಡಬೇಕು ಅಂತಂದ್ರೆ ರೇಟ್ ಜಾಸ್ತಿ ಆದಾಗ ಜನರು ಕೊಳ್ಳೋರು ಇರಲಿಲ್ಲ. ಆಮೇಲೆ ಬ್ರಿಟಿಷರು ಕ್ಯಾಶ್ನಲ್ಲೇ ನೀವು ಟ್ಯಾಕ್ಸ್ ಕಟ್ಟಿ, ನೀವು ಕೈಂಡ್ನಲ್ಲಿ ಕಟ್ಟಬೇಡಿ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಇವರು ಮಾರುಕಟ್ಟೆ ಎಕಾನಮಿಯನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಹೀಗಾಗಿ ಏನಾಗುತ್ತೆ, ಇದು ಬಹಳ ರೈತರಿಗೆ ತುಂಬ ತೊಂದರೆ ಆಗಿಬಿಡ್ತದೆ ಬ್ರಿಟಿಷರ ಈ ಒಂದು ಅರ್ಥವ್ಯವಸ್ಥೆ. ಇಂಥ ಒಂದು ಅರ್ಥವ್ಯವಸ್ಥೆಯನ್ನು ಅದರೊಟ್ಟಿಗೆ ಈ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅವರು ತಂದಂಥ ಒಂದು ಸಮಸ್ಯೆಗಳು, ಬದಲಾವಣೆಗಳು, ಸಾಲ್ಟ್ ಏನು ಹೇಳ್ತೀವಿ ಪ್ರೊಡಕ್ಷನ್ ತಂದಂಥ ಒಂದು ಬದಲಾವಣೆಗಳು, ಇವೆಲ್ಲ ರೈತರಿಗೆ ಏನು ಹೇಳ್ತೀವಿ ಒಂದು ರೀತಿಯ ಅಸಮಾಧಾನ ಉಂಟು ಮಾಡಿದಾಗ ಸ್ವಾಮಿ ಅಪರಂಪರೆ ಇರ್ಬೋದು, ಮುಂದೆ ಕಲ್ಯಾಣ ಸ್ವಾಮಿ ಆಗಿರ್ಬೋದು, ಅವರಿಗೆ ಇಲ್ಲೊಂದು ಬಹಳಷ್ಟು ಜನರ ಒಂದು ಕ್ರಾಂತಿ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಇದೆ ಅಂತೇಳಿ ಗೊತ್ತಾಯಿತು. ಹಿಂಗಾಗಿ ಅವ್ರೇನು ಮಾಡ್ತಾರೆ ಅಂತಂದ್ರೆ, ನಾನು ಒಂದು ವೇಳೆ ರಾಜನಾದಲ್ಲಿ ನಿಮಗೆ 3 ವರ್ಷ ಕಂದಾಯವನ್ನು ಕಟ್ಟತಕ್ಕಂತೆಲ್ಲ ಮಾನ್ಯ ಇದು ಮಾಡ್ತಾರೆ, ಹೇಳ್ತೀವಿ ಮತ್ತೆ ಹಿಂದೆ ರಾಜರ ಕಾಲದಲ್ಲಿ ಯಾವ ರೀತಿಯ ಒಂದು ಸಂತೋಷದ ದಿನಗಳಿದ್ವು ಅದನ್ನ ಮತ್ತೆ ಮರುಕಳಿಸ್ತೇನೆ ಅಂತ ಹೇಳ್ತಾನೆ. ಹೀಗಾಗಿ ಈ ಬ್ರಿಟಿಷರ ಒಂದು ರಿಪೋರ್ಟ್ಗಳೇನಿದೆ, ಅದು ಲೆವಿನ್ಸ್ ರಿಪೋರ್ಟ್ ಇರ್ಬೋದು, ಕಾಟನ್ಸ್ ರಿಪೋರ್ಟ್ ಇರ್ಬೋದು, ಆಮೇಲೆ ನೆಕ್ಸ್ಟ್ ಇವರು ನಮ್ಮ ಏನು ಹೇಳ್ತೀವಿ ಕಬ್ಬನ್ನ ವರದಿಗಳಲ್ಲಿರ್ಬೋದು, ಅವರೆಲ್ಲ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಸೌತ್ ಕನ್ನಡದ ಒಂದು ಜನಗಳೇನಿದ್ದಾರೆ ಅವರಿಗೆ ನಿಜವಾಗಿಯೂ ಕೆಲವು ಗ್ರೀವೆನ್ಸಸ್ ಇತ್ತು. ಅದನ್ನು ಸ್ಥಳೀಯ ಅಧಿಕಾರಿಗಳು ಆ್ಯಕ್ಚುಲಿ ಗಮನಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಅಂತ. ಆದರೆ ಆರಂಭದಲ್ಲಿ ಬ್ರಿಟಿಷರು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ದಕ್ಷಿಣ ಕನ್ನಡ ಜನರಿಗೆ ಯಾವುದೇ ತೊಂದರೆಗಳಿರಲಿಲ್ಲ. ಅವರ ಟ್ಯಾಕ್ಸ್ ಸಿಸ್ಟಮ್ ಏನಿದೆ ಅದು ಮಾಡರೇಟ್ ಆಗಿತ್ತು, ಅದು ಅವರಿಗೆ ದಂಗೆ ಹೇಳುವ ಕಾರಣಗಳೇ ಇರಲಿಲ್ಲ. ಏನೋ ಕೆಲವು ಜನರು ದಂಗೆ ಎದ್ದು ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅಂತ ಹೇಳುವಂಥ ಅಭಿಪ್ರಾಯನೂ ಕೂಡ ಅವ್ರು ಕೊಡ್ತಾರೆ. ಬಟ್ ನಿಜವಾದ ಗ್ರೀವೆನ್ಸಸ್ ಅಲ್ಲಿ ಇತ್ತು. ಈಗ ಏನಾಯಿತು ಅಂತಂದರೆ,
ರೈತಾಪಿ ಜನತೆಗೆ ಈ ಗ್ರೀವೆನ್ಸಸ್ ಈ ಮಧ್ಯೆ ಈಗ ಆಧುನಿಕ ಭಾರತದ ಏನು ಸಂದರ್ಭದಲ್ಲಿ ನಾವು ನೋಡಿದಾಗ ಎಷ್ಟೋ ಮಧ್ಯೆ ಮಧ್ಯೆ ಒಂದು ಸ್ಥಳೀಯವಾದಂಥ ಒಂಥರ ಫೋಕ್ ಒಂದು ಇಂಟರ್ಪ್ರಿಟೇಷನ್, ಬ್ರಿಟಿಷರ ಆಡಳಿತನೇ ಚೆನ್ನಾಗಿತ್ತು ಅಂತ ಹೇಳುವಂತ ವಿಚಾರಗಳು ಕೂಡ ಆಗಾಗ ಬರ್ತಾ ಇದೆ. ಅದು ಬ್ರಿಟಿಷ್ ಆಡಳಿತ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದು ಏನಿದೆ, ಇದು ಭಾರತದಲ್ಲಿ ಮಧ್ಯಮ ವರ್ಗದವರು ಏನಿದ್ದಾರೆ, ಇಂಗ್ಲಿಷ್ ಎಜುಕೇಟೆಡ್ ಇಂಟೆಲಿಜೆನ್ಸಿಯಾ ಅಂತ ನಾವೇನು ಕರಿತೇವೆ, ಅವರು ಒಂದು ಸೃಷ್ಟಿ ಮಾಡಿದಂತ ಅಭಿಪ್ರಾಯ ಅದು. ಈಗೇನಾಯ್ತು ಅಂದ್ರೆ ಬ್ರಿಟಿಷರು ಈಗ ಭಾರತದ ರಾಜಮನೆತನನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ರು, ಉಳಿಗಮನ ಶಕ್ತಿಗಳನ್ನೆಲ್ಲ ನಾಶ ಮಾಡಿಬಿಟ್ರು. ಆಮೇಲೆ ಇಂಗ್ಲಿಷ್ ಎಜುಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ರು, ಪಶ್ಚಿಮದ ಕೆಲವು ತತ್ವಗಳನ್ನ ತಂದು ಹಾಕಿದ್ರು. ಇದರಿಂದಾಗಿ ಭಾರತದಲ್ಲಿ ಒಂದು ಮಧ್ಯಮ ವರ್ಗ ಸೃಷ್ಟಿಯಾಗುತ್ತೆ. ಆ ಮಧ್ಯಮ ವರ್ಗ ನಮಗೆ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರ ಮತ್ತು ಸಾಮಾನ್ಯ ವರ್ಗದ ಮಧ್ಯದ ಒಂದು ರೆಪ್ರೆಸೆಂಟೇಟಿವ್ ವರ್ಗ ಆಗಿಯೇ ಬಂದ್ಬಿಡುತ್ತೆ. ಅವ್ರೇನ್ ಹೇಳ್ತಕ್ಕಂಥದ್ದಂದ್ರೆ ಈ ದಂಗೆ ಸಾರಿ ಈ ಒಂದು ಆಡಳಿತ ಬಹಳ ಒಳ್ಳೇದಿದೆ, ಈ ಬ್ರಿಟಿಷರು ಆಡಳಿತ ಎಂಡ್ ಆಗಿಬಿಟ್ರೆ ನಾವು ಮತ್ತೆ ಮಧ್ಯಕಾಲೀನ ಯುಗಕ್ಕೆ ಹೋಗ್ಬಿಡ್ತೀವಿ. ಹಾಗಾಗಿಯೇ ಈ ಮಧ್ಯಮ ವರ್ಗ 1857 ದಂಗೆ ಏನಾಯಿತು ಅದನ್ನು ಒಪ್ಪಲಿಲ್ಲ. 1885 ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮೊದಲ ಒಂದು ಮೀಟಿಂಗ್ ಮಾಡಿದಾಗ ಅವರು ಆಕ್ಚುಲಿ 1857 ಮೂವ್ಮೆಂಟ್ ಫೇಲ್ ಆದ ಒಳ್ಳೆ ಆಯ್ತು ಅಂತ ಹೇಳಿದ್ದಾರೆ. ಅದು ಹಾಗೆ. ಸೊ ಇಲ್ಲಿ ಕೂಡ ಏನಾಯ್ತು, ಈಗ ಅವರು ದಂಗೆ ಇದ್ದ. ಈ ದಂಗೆ ಬಗ್ಗೆ ಇಂಟರ್ಪ್ರಿಟೇಷನ್ ಅಂತ, ಈಗ ರೈತರಿಗೆ ಬೇಕಾದಷ್ಟು ಗ್ರೀವೆನ್ಸಸ್ ಇದ್ದ ಕಾರಣ ಕಲ್ಯಾಣ ಸ್ವಾಮಿ ಅಂತ ಒಬ್ಬ ಲೀಡರ್ ಬಂದಾಗ ಅವ್ರೇನ್ ಮಾಡಿದ್ರು, ಅವನಿಗೆ ಸಪೋರ್ಟ್ ಮಾಡಿದ್ರು. ಈಗ ನಿಮ್ಮ ಕಷ್ಟ ಕಾರ್ಪಣ್ಯ ನಾನು ಪರಿಹರಿಸಿಬಿಟ್ಟು ಹಿಂದೆ ಯಾವ ಒಂದು ಸ್ಥಿತಿ ಇತ್ತು, ಒಂದು ಸಂತೋಷ ಸ್ಥಿತಿ ಇತ್ತು, ಅದಕ್ಕೆ ನಾನು ನಿಮ್ಮನ್ನು ತರ್ತೇನೆ ಅಂತ ಹೇಳುವಾಗ ಜನರು ಮುಗ್ಧರಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ದಂಗೆ ಪ್ರಾರಂಭ ಆಗುತ್ತೆ, ಅದರಲ್ಲಿ ಎಲ್ಲಾ ರೀತಿಯ ಜನರು ಭಾಗವಹಿಸ್ತಾರೆ. ಈಗ ರಿಕ್ಟರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ, ರಿಷರ್ ಅಂತ ಹೇಳ್ತಾರೆ, ಜಾರ್ಜ್ ರಿಕ್ಟರ್, ಅವನು 1870 ಬರೆದ ಕೊಡಗು ಗೆಜೆಟಿಯರ್ಲಿ ಏನ್ ಬರೀತಾನೆ ಅಂದ್ರೆ, ಇಟ್ ಇಸ್ ಎ ಮಿಯರ್ ಗೌಡ ಅಫೇರ್ ಅಂದ್ಬಿಡ್ತಾನೆ. ಇದು ಕೇವಲ ಗೌಡರದೊಂದು ದಂಗೆ, ಸಮುದಾಯಕ್ಕೆ ಸೇರಿದ ಮಾತ್ರ ಒಂದು ದಂಗೆ, ಇದು ಬೇರೆಯವರಿಗೆ ಏನು ಗ್ರೀವೆನ್ಸಸ್ ಇರಲಿಲ್ಲ ಅಂತ. ಆದ್ರೆ ಈಗಿನ ರಿಸರ್ಚ್ಗಳು ಸಿಗೋದು ಅಂತಂದ್ರೆ ಅದರಲ್ಲಿ ಗೌಡರು ಇದ್ದಾರೆ, ಅದರಲ್ಲಿ ಬಂಟರು ಇದ್ದಾರೆ, ಅದರಲ್ಲಿ ಕೆಳ ವರ್ಗದ ಜನ ಸಮುದಾಯಗಳು ಸೇರಿಕೊಂಡಿದ್ದಾರೆ. ಎಲ್ಲರೂ ಸೇರಿಕೊಂಡು ಅಮರಸುಳ್ಯದ ಏರಿಯಾದಲ್ಲಿ ದಂಗೆ ಆದ ನಂತರ ಅದು ನಿಮ್ಗೆ ಗೊತ್ತಲ್ಲ, ಬೆಳ್ಳಾರೆ, ಬೆಟ್ಟಂಪಾಡಿ, ಹೀಗೆ ಮುಂದುವರಿತಾ ಹೋಗ್ತಾರೆ. ಈಗ ಅವರ ಟಾರ್ಗೆಟ್ಗಳು ಯಾರು ಅಂತಂದ್ರೆ ಬರೀ ಬ್ರಿಟಿಷರಲ್ಲ, ಇವನ್ ಬಂಟವಾಳದಲ್ಲಿ ಹೋದಾಗ ಅಲ್ಲಿ ಕೊಂಕಣಿ ಹಣಾಲಯ ದೇವಗಾರರು ಏನಿದ್ದಾರೆ, ಹಣಾಲಯ ದೇವಗಾರರು ಮಾಡ್ತಿದ್ದಂಥದ್ದು, ಅಂದ್ರೆ ಇವರಿಗೆ ಸಾಲ ಕೊಟ್ಟು ಹೆಚ್ಚಿನ ಬಡ್ಡಿಗಳು ಮಾಡ್ತಕ್ಕಂಥದ್ದು, ಅವರನ್ನ ಕೂಡ ಇವರು ಬ್ರಿಟಿಷರ್ ಏಜೆಂಟ್ ಅಂತೇಳಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ, ಅವರ ದಾಖಲೆಗಳನ್ನ ನಾಶ ಮಾಡಿದ್ದಾರೆ. ಇದ್ರ ಬಗ್ಗೆ ಎನ್ ಶ್ಯಾಮ್ ಭಟ್, ಗೋವಾ ವಿಶ್ವವಿದ್ಯಾಲಯದ ಪ್ರೊಫೆಸರ್, ಬಹಳಷ್ಟು ದೊಡ್ಡ ರಿಸರ್ಚ್ ಅನ್ನ ಮಾಡಿ ಪುಸ್ತಕನ ಪಬ್ಲಿಷ್ ಮಾಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಗೆ ಅವ್ರು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಅನಂತರ ಇವರು ಮಡ್ರಾಸಿಗೆ ಹೋಗ್ತಾರೆ, ಮಂಗಳೂರು ಹತ್ರ ಹೋಗ್ತಾರೆ, ಮಂಗಳೂರನ್ನ ಅವರು ಗೆದ್ದುಕೊಳ್ತಾರೆ. ಸೊ ಈ ಒಂದು ದಂಗೆಯಲ್ಲಿ ಎಲ್ಲಾ ರೈತ ಹುಡುಗರು ಏನು ಬ್ರಿಟಿಷ್ ಆಡಳಿತ ತೊಂದರೆ ಆಯಿತು, ಅವರೆಲ್ಲರೂ ಅದನ್ನು ಸೇರಿಕೊಳ್ತಾರೆ. ಅಂದ್ರೆ ಇಲ್ಲಿ ಸುಳ್ಯದ ಗೌಡ ಮನೆತನದ ವರ್ಗಗಳೇನಿದೆ, ನಾಯಕರೇನಿದ್ದಾರೆ, ಅವರು ಲೀಡರ್ಶಿಪ್ ಅನ್ನು ಕೊಡ್ತಾರೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅವರಲ್ಲಿ ಹೋಗಿ ಏನ್ ಹೇಳ್ತೀವಿ, ನಮ್ಮ ಮಂಗಳೂರಿನಲ್ಲಿ ಅವರು ಬ್ರಿಟಿಷರ ಒಂದು ಸೈನ್ಯ ಬಹಳ ಸಣ್ಣದಿತ್ತು ಅವರಿಗೆ, ಅಂಡ್ ಇಟ್ ವಾಸ್ ಎ ಸರ್ಪ್ರೈಸ್. ಇವರು ಸರ್ಪ್ರೈಸ್ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಬಂದು ದಾಳಿ ಇಡ್ತಾರೆ ಅಂತ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ಅವ್ರು ಸಮುದ್ರಕ್ಕೆ ಓಡಿದ್ರು, ಹಡಗತ್ತಿಕೊಂಡ್ರು, ಕಣ್ಣನೂರಿಗೆ ಓಡಿದ್ರು. ಸೊ ಮ್ಯಾಂಗ್ಳೂರ್ ವಾಸ್ ಹೆಲ್ಡ್ ಬೈ ದಿ ರೈಟರ್ಸ್. ಅವರು ಸುಮಾರು 15 ಜನರ 15 ದಿವಸ ಹಿಡ್ಕೊಂಡು ಅಲ್ಲಿ ತಮ್ಮ ಫ್ಲಾಗ್ ಅನ್ನ ಆಯಿಸಿ ಅದು ಬಾವುಟ ಗುಡ್ಡೆಯನ್ನು ಮಾಡಿ ಅನಂತರ ಮುಂದುವರಿತಾರೆ. ಅವರು ಅವರಿಗೆ ಬೇರೆ ಬೇರೆ ಕಡೆಯಿಂದ ಅವರಿಗೆ ಸಪೋರ್ಟ್ ಬರ್ತದೆ. ಇವನ್ ಧರ್ಮಸ್ಥಳದ ಮಂಜ ಹೆಗ್ಡೆಯವರಿಂದ ಕೂಡ ಸಪೋರ್ಟ್ ಬರ್ತದೆ ಅಂತಿದೆ. ನೀಲೇಶ್ವರವರೆಗೆ ಹೋಗ್ತಾರೆ. ಕೊನೆಗೆ ಬ್ರಿಟಿಷರು ಏನ್ ಮಾಡ್ತಾರೆ, ತಮ್ಮ ಒಂದು ಸೈನ್ಯವನ್ನು ಬರ್ತಾರೆ. ಆಮೇಲೆ ಅವರು ವಾಪಸ್ ಒಂದೊಂದೇ ಪ್ರದೇಶವನ್ನು ಗೆಲ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಇದರಲ್ಲಿ ಈಗ ಕಲ್ಯಾಣ ಸ್ವಾಮಿಗೆ ಏನಾಯ್ತು, ಆಮೇಲೆ ಅಲ್ಲಿದ್ದಂತ ಲೀಡರ್ಗಳು ರಾಮೇಗೌಡರು ಇರ್ಬೋದು, ಅಥವಾ ನಮ್ಮ ಗುಡ್ಡೆಮನೆ ಅಪ್ಪಯ್ಯ ಇರ್ಬೋದು, ಇವರೆಲ್ಲ ಇರ್ಬೋದು, ಇವರು ಸೆರೆ ಸಿಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಏನು ಸೆರೆ ಸಿಕ್ಕವರನ್ನೆಲ್ಲ ಅವ್ರು ಬಹುಶಃ ಹ್ಯಾಂಗ್ ಮಾಡ್ತಾರೆ. ಈಗ ರೈತಾಪಿ ವರ್ಗದ ಈ ಒಂದು ದಂಗೆ, ಪಾಪ ಅವರಿಗೆ ಟ್ರೈನಿಂಗ್ ಏನಿರ್ಲಿಲ್ಲ, ಅವ್ರ ಹತ್ರ ಶಸ್ತ್ರಾಸ್ತ್ರಗಳು ಏನಿರ್ಲಿಲ್ಲ, ದೊಡ್ಡ ಮಟ್ಟಿನ ವೆಪನ್ಸ್ ಇರಲಿಲ್ಲ, ಏನು ವೆಪನ್ ಇರಲಿಲ್ಲ. ಹೀಗಾಗಿ ಏನಾಗುತ್ತೆ, ಬ್ರಿಟಿಷರು ಒಂದು ಒಳ್ಳೆಯ ಸೈನ್ಯವನ್ನು ಇಟ್ಟುಕೊಂಡು ಬಂದಾಗ ಅವರ ವಿರುದ್ಧ ಹೋರಾಡುವ ಕೆಪಾಸಿಟಿ ಇರಲಿಲ್ಲ, ಇಟ್ ವಾಸ್ ಸಪ್ರೆಸ್ಡ್. ಈಗ ಸರ್ ಈಗ ಬ್ರಿಟಿಷರ ಆಡಳಿತ ಏನು ಮತ್ತು ಅವರ ಸೈನ್ಯ ಏನು, ಅವರ ತಾಕತ್ ಏನು ಅನ್ನೋದು ಸ್ವಾಭಾವಿಕವಾಗಿ ಗೊತ್ತಿರುವಂಥದ್ದು. ಆ ಕಾಲದಲ್ಲಿ ಇವರು ಈ ರೀತಿಯ ಒಂದು ದಂಗೆಯನ್ನು ಮಾಡುವಾಗ ಒಂದು ದೊಡ್ಡ ಮಟ್ಟದ ತಂತ್ರಗಾರಿಕೆ ಇಲ್ಲದೆ ಬರುವಂಥದ್ದು ಇದೆ ಅಲ್ವಾ, ಅದು ಯಾಕೆ ಆಯ್ತು ಅಂತ. ಯಾಕಂದ್ರೆ ನಾವು ಟಿಪ್ಪುವಿನ ಕಾಲದಲ್ಲಿ ನೋಡುವಾಗ ಅಥವಾ ಇದರಾಲಿಯ ಕಾಲದಲ್ಲಿ ನೋಡುವಾಗ ಅವರು ಭಾರಿ ಸ್ಟ್ರಾಟಜಿಕಲ್ ಆಗಿ ಹೋರಾಟವನ್ನು ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಮುನ್ನೋಗ್ತಾರೆ. ಅಲ್ಲ, ಇಲ್ಲಿ ಒಂದು ಅಂಶ ಅಂದ್ರೆ ಟಿಪ್ಪು ಅಂತ ಅವನು ರಾಜ
ಅವನು ನಿರಂತರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಅವನಿಗೆ ತನ್ನದೇ ಆದಂಥ ಒಂದು ಮಿಲಿಟರಿ ನೀತಿಗಳಿತ್ತು. ಹಾಗಾಗಿ ಅವನೇನು ಮಾಡಿದ, ಇವನು ಹಡಗು ಒಂದು ನೌಕಾದಳವನ್ನು ಕಟ್ಟಲಿಕ್ಕೆ ಹೋದ, ಇವನು ಟರ್ಕಿಯಿಂದ ಕೂಡ ಅವನು ಹೊಸ ಹೊಸ ವೆಪನ್ಗಳನ್ನ ಕಟ್ಕೊಳ್ಳಿಕ್ಕೆ ಹೋದ. ಆದರೆ ಇಲ್ಲಿ ಇದು ಜನರ ದಂಗೆ, ಇದು ರೈತರ ಒಂದು ದಂಗೆ. ರೈತರಿಗಿದ್ದಂಥ ಒಂದು ಗ್ರಿವೆನ್ಸಸ್ ಏನಿದೆ, ತೊಂದರೆಗಳೇನಿದೆ, ಅದರಿಂದ ಅವರು ಏನು ಹೇಳ್ತೀವಿ ರೋಷಗೊಂಡು ತಮ್ಮ ಒಬ್ಬ ನಾಯಕನಿಗೆ ಕಾಯ್ತಾರೆ. ಆ ನಾಯಕ ಒಬ್ಬ ಟ್ರೆಡಿಷನಲ್ ಲೀಡರ್. ನಾವೀಗ ಒಂದು ಪ್ರೈಮರಿ ದಂಗೆ ಅಂತ ನಾವು ಏನು ಹೇಳ್ತೀವಿ, ಅಂತ ದಂಗೆ ಆದಾಗ ನಮ್ಮ ಆಧುನಿಕ ರೀತಿಯ ಒಂದು ಲೇಬರ್ ಯೂನಿಯನ್ಗಳೆಲ್ಲ ಇರಲಿಲ್ಲ. ಈಗ ಅಲ್ಲಿ ಏನು ಮಾಡ್ತದೆ, ಅಂಥ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಬಂದು ಲೀಡರ್ಶಿಪ್ ಕೊಡ್ತಾನೆ, ಇಲ್ಲ ಅಂದರೆ ಒಂದು ರಾಜಮನೆತನ ಒಂದು ಕುಡಿ ಬಂದು ಕೊಡ್ತಾನೆ, ಇಲ್ಲ ಅಂತಂದರೆ ಯಾವುದೋ ಒಬ್ಬ ಲೀಡರ್, ಒಬ್ಬ ರಾಬಿನ್ ಹುಡ್ಡಿನ ಹಾಗೆ ಅವನು ಎಮರ್ಜ್ ಆಗಿಬಿಟ್ಟು ಬಂದು ಅವರಿಗೆ ನಾಯಕತ್ವವನ್ನು ಕೊಡ್ತಾನೆ. ಇಲ್ಲಿ ಆ ರೀತಿಯ ಒಂದು ದಂಗೆ. ಮತ್ತು ಇವರ ಒಂದು ವಿಷನ್ ಬಗ್ಗೆ ನೋಡುವಾಗ, ದೂರದೃಷ್ಟಿ ಅಂತ ನೋಡುವಾಗ ಇತಿಹಾಸಕಾರರಲ್ಲೇ ಭಿನ್ನಾಭಿಪ್ರಾಯ ಇದೆ. ಈಗ ಕೆಲವರು ಏನು ಹೇಳ್ತಾರೆ ಅಂದರೆ ಅವರ ವಿಷನ್ ಇದ್ದದ್ದು ಒಂದು ರೀತಿಯ ಬ್ಯಾಕ್ವರ್ಡ್ ಲುಕಿಂಗ್, ಹಿಂದೆ ನೋಡುವಂಥದ್ದು. ಹಿಂದೆ ನೋಡುವಂಥದ್ದು ರಾಜಮನೆತನ ಸ್ಥಾಪನೆ ಮಾಡಬೇಕು, ಮತ್ತೆ ರಾಜಮನೆತನವನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಡೆಮೋಕ್ರಸಿ ಇರಬೇಕು, ಇನ್ನೊಂದು ರಿಪಬ್ಲಿಕ್ ಇರಬೇಕು, ಅಂಥದ್ದೇನಲ್ಲ. ಅದು 1857 ಬಗ್ಗೆ ಇರುವಂಥದ್ದು ಅಲಿಗೇಷನ್ ಕೂಡ ಹಾಗೆ. ಮತ್ತೆ ಈಗ ತಮ್ಮ ಒಂದು ಸೌತ್ ಕೆನರಾವನ್ನು ಲಿಬರೇಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಏನು ಬರ್ತದೆ ಅಂತಂದರೆ, ಆ ಲಿಬರೇಟ್ ಮಾಡ್ತಕ್ಕಂಥ ಒಂದು 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 ಪ್ರಯತ್ನದಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ಇತ್ತೆ ಅವರಿಗೆ. ಈಗ ಹಲವಾರು ಇತಿಹಾಸಗಾರರು ಏನು ಹೇಳ್ತಕ್ಕಂಥದ್ದು ಅಂದರೆ, ಅದು ಎಸ್ಪೆಷಲಿ ಆ ಒಂದು ಸುಳ್ಯ ಪರಿಸರದ ಸ್ಥಳೀಯ ಬರಹಗಾರರ ಅಭಿಪ್ರಾಯ ಏನಂದರೆ, ಒಂದು ವೇಳೆ ಕೊಡಗಿನ ಜನರು ಭಾಗವಹಿಸಿದ್ರೆ ಈ ದಂಗೆ ಯಶಸ್ಸಾಗ್ತಿತ್ತು, ಕೊಡಗಿನವರು ಭಾಗವಹಿಸಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಕೊಡಗಿನ ಜನ ಭಾಗಿಯಾಗಿದ್ದಾರೆ. ಈಗ ನೀವು ಅದನ್ನ ಒಂದು ಕಡೆ ಕರೆದ್ರಿ, ಕೆನರಾ ಕೂರ್ಗ್ ದಂಗೆ ಅಂತ ಹೇಳಿ. ಈಗ ಕೆನರಾ ದಂಗೆ ಆಯಿತು, ಕೊಡಗಿನ ದಂಗೆ ಏನಾಗಬೇಕು, ಕೊಡಗಿನಲ್ಲಿ ದಂಗೆ ನಿಜಕ್ಕೂ ಆಗಿದೆಯಾ, ಕೊಡಗಿನವರು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಒಪ್ಪಿದ್ರ, ಯಾಕೆ ಅಲ್ಲಿ ದಂಗೆ ಆಗಲಿಲ್ಲ, ಒಂದು ವೇಳೆ ದಂಗೆ ಆಗಿದ್ರೆ ಅದರ ಒಂದು ಪರಿಣಾಮ ಏನು, ಕೊಡಗಿನ ದಿವಾನರು ಯಾಕೆ ಇದನ್ನು ಸಪ್ರೆಸ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು, ಇಂಥೆಲ್ಲ ಪ್ರಶ್ನೆಗಳು ಬರ್ತವೆ. ಈಗ ಒಂದು ರೀತಿಯಲ್ಲಿ ನೀವು ಹೇಳ್ದಂಗೆ ಇದು ರೈತಾಪಿ ದಂಗೆ. ರೈತರಿಗೆ ಅವ್ರದ್ದೇ ಆದ ಗ್ರಿವೆನ್ಸಸ್ ಇತ್ತು, ಒಬ್ಬ ಲೀಡರ್ ಬಂದು ಅವರಿಗೆ ನಾವು ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳುವಾಗ ಅದಕ್ಕೆ ಅವರು ಒಪ್ಪಿಕೊಳ್ತಾರೆ, ಬೆಂಬಲ ನೀಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಎಸ್ ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿತದೆ. ಎಸ್ 1837 ಕೆನರಾ ಕೊಡಗು ರೈತರ ದಂಗೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಏಪ್ರಿಲ್ 5 ಅವರು ಆ ಒಂದು ದಂಗೆ, ಅದು ಒಂದು ಹೋರಾಟ, ರೈತರ ನೇತೃತ್ವ ಹೋರಾಟ ಯಶಸ್ವಿಯಾಗಿ ಮಂಗಳೂರಿನಲ್ಲಿ ಬ್ರಿಟಿಷರ ಅವತ್ತಿನ ಆಡಳಿತ ಕೇಂದ್ರವನ್ನು ಅವರು ನುಗ್ತಾರೆ ಮತ್ತು ಅಲ್ಲಿ ಅಧಿಕಾರವನ್ನು ಅಥವಾ ಏನು ಬ್ರಿಟಿಷರನ್ನು ಫಿಸಿಕಲಿ ಬೆನ್ನಟ್ಟಿ ಮಂಗಳೂರಿನ ಸುಮಾರು 13 ದಿವಸಗಳ ಕಾಲ ಮಂಗಳೂರನ್ನು ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ. ಬಾವುಟಗುಡ್ಡೆಯಲ್ಲಿ ಧ್ವಜವನ್ನು ಕೂಡ ಏರಿಸ್ತಾರೆ. ಸೊ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಕೆ ಎಂ ಲೋಕೇಶ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು ಮತ್ತು ಡಾಕ್ಟರ್ ಪ್ರಭಾಕರ್ ನೇರ್ಮಾರ್ಗ ಅವರು ಹಿರಿಯ ಲೇಖಕರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇದೇ ಹೋರಾಟದ ಬಗ್ಗೆ PhD ಪ್ರಬಂಧವನ್ನು ಕೂಡ ಸಲ್ಲಿಸಿದವರು. ನಾವು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಈಗಾಗಲೇ ಪ್ರೊಫೆಸರ್ ಲೋಕೇಶ್ ಅವರು ವಿಶದವಾಗಿ ಒಂದು ಹೋರಾಟದ ಹಿನ್ನೆಲೆಯನ್ನು ಮಾತಾಡಿದರು. ಜೊತೆಗೆ ಪ್ರಭಾಕರ್ ನೇರ್ಮಾರ್ಗ ಅವರು ಕೂಡ ಆ ಹೋರಾಟದ ಆರಂಭ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಮ್ಮ ಮುಂದೆ ತಂದಿಟ್ಟರು. ನಾನು ಪ್ರಭಾಕರ್ ಸರ್ ಅವರ ಹತ್ರ ಮತ್ತೆ ಕೇಳುವಂಥದ್ದು, ಈ ಒಂದು ಹೋರಾಟದ ಅಲ್ಲಿ ಭಾಗಿಯಾದಂಥ ಜನಸಮುದಾಯ, ಒಂದು ಕಡೆ ಬರ್ತದೆ ಮೀನುಗಾರರು ಕೂಡ ಇದ್ರು ಅಂತ. ಹೋರಾಟ ಯಾವ ರೀತಿ ನಡೆದಿತ್ತು? ಲೋಕೇಶ್ ಸರ್ ಹೇಳಿದ್ರು, ದೊಡ್ಡ ಮಟ್ಟದ ಆಯುಧ ಶಸ್ತ್ರಗಳು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹಿನ್ನಡೆ ಕೂಡ ಆಯಿತು ಅಂತ. ಈ ಎಲ್ಲ ಕಾರಣಕ್ಕಾಗಿ ಹಿನ್ನಡೆ ಆಯ್ತಾ ಅಥವಾ ದೊಡ್ಡ ಮಟ್ಟದ ಬೆಂಬಲ ಸಿಗಲಿಲ್ವಾ ಸರ್? ಏನು ಸರ್, ಇವರು ನಮ್ಮ ಹೋರಾಟಗಾರ, ರೈತ ಹೋರಾಟಗಾರರಿಂದ ಯಾವುದ ಗೊತ್ತು ಗುರಿ ಇಲ್ಲದೆ ಹೋರಾಟ ಆರಂಭಿಸಿದ್ರು. ಅದೇನು ಹೇಳಿದ್ರೆ 6 ದಿನ ಮೊದಲೇ, ಯೋಜನೆ 6 ದಿನ ಮೊದಲೇ ಹೋರಾಟ ಆರಂಭ ಆಯಿತು. ಅಟ್ಲೂರು ರಾಮಪ್ಪನ ಕೊಲೆಯ ಕೂಡಲೇ ಇನ್ನು ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ, ಕೊಡಗಿನವರಿಗೆ ಕಾಯುವುದು ಸರಿಯಲ್ಲ ಅಂತ ಹೋರಾಟ ಆರಂಭ ಆಯಿತು. ಆಯುಧಗಳೇನಿಲ್ಲ, ಸಿಕ್ಕ ಕತ್ತಿ ಅದು ಇದನ್ನು, ಆಮೇಲೆ ಕೊತ್ತಳಿಗೆ, ಈ ತೆಂಗಿನ ಮರದ ಅದು ಕೊತ್ತಳಿಗೆ. ಈಗಾಗಲೇ ಅದರ ಬಗ್ಗೆ ರಾಮಣ್ಣ ಶೆಟ್ಟಿ ಶಗ್ರಿತ್ತ ಅವರು ಒಂದು ಕೊತ್ತಳಿಗೆ ವೀರ ಯಕ್ಷಗಾನ ಇದನ್ನೇ ಇದು ಮಾಡಿದ್ರು. ಅದು ಸ್ವಲ್ಪ ವ್ಯಂಗ್ಯವಿದೆ. ಈ ಸಂದರ್ಭದಲ್ಲಿ ಅದು ಸಿಕ್ಕ ಆಯುಧವನ್ನು ಹಿಡ್ಕೊಂಡು ಹೊರಟರು ಬೆಳ್ಳಾರೆಯನ್ನು. ಈ ಸಂದರ್ಭದಲ್ಲಿ ಕಲೆಕ್ಟರ್ ಆಗಿದ್ದವರು ಲೆವಿನ್ ಅಂತ. ಈ ಲೆವಿನ್ ರವರು ಕಂದಾಯ ಕಲೆಕ್ಟರ್ಗೆ ಬೆಳ್ಳಾರೆಗೆ ಬಂದಿದ್ರು. ಅಲ್ಲೆಲ್ಲ ಶಾಂತವಾಗಿತ್ತು ಆ ದಿನ. ಬಹುಶಃ ಮಾರ್ಚ್ 30 ಅಲ್ಲಿ ಎಲ್ಲ ಶಾಂತ ಆಗಿತ್ತು. ಕಂದಾಯ ಕಲೆಕ್ಟರ್ ಮಾಡಿದ್ರು. ಸಾಯಂಕಾಲ ಅವರಿಗೆ ಪುತ್ತೂರಿಗೆ ಅವರು ತಲುಪುವಾಗ ಒಂದು ಮೆಸೇಜ್, ಸರ್ ಇಲ್ಲಿ 2,000 ಮಂದಿ ಒಟ್ಟು ಸೇರಿದ್ದಾರೆ, 2,000 ಮಂದಿ ಆಯುಧ ಹಿಡ್ಕೊಂಡು ಇದಾಗಿದ್ದಾರೆ, ಒಟ್ಟು ಸೇರಿದ್ದಾರೆ, ಇದನ್ನು ಸಪ್ರೆಸ್ ಮಾಡಬೇಕು, ಇದು ಇಲ್ಲದಿದ್ದರೆ ಅನಾಹುತ ಇದೆ. ಈ ಲೆವಿನ್ ಆಡಳಿತ ಇದರಲ್ಲಿ ಅಲ್ಲಿ ಒಂದು 100-150 ಮಂದಿ ಸೈನಿಕರಿದ್ದರು.
ಸಣ್ಣ ಸಣ್ಣ ಪ್ರಮಾಣದ ಸೈನಿಕರು. ಸಣ್ಣ ಪ್ರಮಾಣ. ಹೌದು. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಸೈನಿಕರಿಲ್ಲ, ಯಾಕೆಂದ್ರೆ ಅವರು ಬೇರೆ ಬೇರೆ ಯುದ್ಧಗಳಿಗೆ ತಲಚೇರಿಗೆ ಮುಂಬೈಗೆ ಎಲ್ಲ ಕಳಿಸಿದ್ರು. ಇಂಥ ಒಂದು ಹೋರಾಟ ಆರಂಭವಾಗ್ತದೆ ಅಂತ ಅವ್ರಿಗೆ ಅರಿವಿರ್ಲಿಲ್ಲ, ಮಾಹಿತಿ ಇರಲಿಲ್ಲ. ದೊಡ್ಡ ಪ್ರಮಾಣದ ಆಯುಧಗಳು ಇರಲಿಲ್ಲ, ಯಾವುದೇ ಇರಲಿಲ್ಲ. ಇಷ್ಟೊತ್ತಿಗೆ ಲೆವಿನ್ ಯೋಚನೆ ಮಾಡಿದ ದಾಳಿ ಮಾಡುದೆ ಅಂತ. ಇವನತ್ತಿರೋದು 135 ಜನ. ಹಾಗೆ ಅರ್ಧಕ್ಕೆ ಬಂದಿದ್ದ, ಪುತ್ತೂರಿಯಿಂದ ಮುಂದೆ ಬಂದಿದ್ದ. ಅಷ್ಟೊತ್ತಿಗೆ ಅವನಿಗೆ ಏನೋ ಒಂದು ಇದಾಗಿ, ಇಲ್ಲ ಹೋರಾಟ ಇವರನ್ನು ಎದುರಿಸಲಿಲ್ಲ. ಅವನು ಮುಂದೆ ಬಂಟ್ವಾಳಕ್ಕೆ ಬರ್ತಾನೆ. ಬಂಟ್ವಾಳಕ್ಕೆ ಬರುವ ಪುತ್ತೂರಿನಲ್ಲಿ 1200 ಮಂದಿ ಕೊತ್ತಳಿ ಇದು ದೊಂದಿ ಹಿಡಿದುಕೊಂಡು ಬರ್ತಿದ್ದಾರೆ, ಬರ್ತಾ ಇದ್ದಾರೆ. ಇವರು ಬಳ್ಳಾರಿಯಲ್ಲಿ ಅಲ್ಲಿಯ ಇದನ್ನು ಲೂಟಿ ಮಾಡ್ತಾರೆ, ಅಲ್ಲಿಯ ಅಧಿಕಾರಿಗಳನ್ನು ಸೆರೆ ಹಿಡಿತಾರೆ, ತಹಶೀಲ್ದಾರನ್ನು ಸೆರೆ ಹಿಡಿತಾರೆ, ಅಲ್ಲಿಯ ಕಂದಾಯ ಅಧಿಕಾರಿಗಳನ್ನು ಸೆರೆ ಹಿಡಿತಾರೆ. ಅಲ್ಲಿಂದ ಮುಂದೆ ಅಲ್ಲಿ ಇದನ್ನು ಲೂಟಿ ಮಾಡ್ತಾರೆ. ಅಲ್ಲಿಂದ ಮುಂದೆ ಬಂದು ಪುತ್ತೂರಿಗೆ ಬರ್ತಾರೆ. ಈ ಪುತ್ತೂರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ನನ್ನ ಕತೆ ಏನಂದ್ರೆ, ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವ್ರು ತಂಗ್ತಾರೆ ರಾತ್ರಿ. ಮಾಲಿಂಗೇಶ್ವರ ದೇವಸ್ಥಾನ ಅಲ್ಲಿ ತಂಗುವಾಗ ಒಂದು ಮೊರೇಜವರು ಅಂದಿದ್ದಾರೆ, ಅವರು ಅಲ್ಲಿ ಆ ದೇವಸ್ಥಾನದ ಮುಖ್ಯಸ್ಥರು ಮೊರೇಜವರು. ಅವರು ಅವರಿಗೆ ಆದೇಶ ಆಗ್ತದೆ, ಅವ್ರನ್ನ ಬಹಳ ಇದರಿಂದ ಗ್ರೀಟ್ ಮಾಡಬೇಕು, ಇಲ್ಲದ ದಾಳಿ ಮಾಡ್ತಾರೆ, ಸಿಕ್ಕವನ್ನು ಎಳೆದುಕೊಂಡು ಹೋಗ್ತಾರೆ ಅಂತ ಎಲ್ಲ ಇದ್ದು ಅವರು ಸ್ವಾಗತಿಸ್ತಾರೆ. ನಾವು ತುಳುನಾಡಿನಲ್ಲಿ ನಾವು ಮುಖ್ಯವಾಗಿ ಇದು ಕೊಡೋದು ದೊಡ್ಡ ದೊಡ್ಡ ಮಟ್ಟದ ಒಂದು ಗೌರವದ ಅಂದರೆ ಸಿಯಾಳ. ಈ ಸಿಯಾಳವನ್ನು ಕೊಡ್ತಾರೆ ಇವರಿಗೆ. ಕಲ್ಯಾಣ ಸ್ವಾಮಿ ಯಾರು ಪುಟ್ಟಬಸವ ಅಂತ ಹೇಳಿದ್ರೆ ಕಲ್ಯಾಣ ಸಿಯಾಳವನ್ನು ಕೊಡ್ತಾರೆ. ಈ ಸಿಯಾಳವನ್ನು ಸ್ವೀಕರಿಸಿ ಆ ಕಲ್ಯಾಣ ಸ್ವಾಮಿ ಹೇಳ್ತೇನೆ, ನನಗೆ ಅದರ ಒಳಗಿದ್ದ ಗಂಜಿಯನ್ನು ಕೊಡುವಂತ, ತಿರುಳನ್ನು ಕೊಡುವಂತ. ವೀರಶೈವರು ಈ ಗಂಜಿಯನ್ನೆಲ್ಲ ಅಂದ್ರೆ ಅದು ಅದನ್ನು ಸೇವಿಸಿದ್ರು, ಅದು ಎಂಜಲಾಗ್ತದೆ ಅಂತ, ಸೇವಿಸಬಾರದು ಅಂತ. ಮರಜಿಯವರಿಗೆ ಆಶ್ಚರ್ಯ ಆಗ್ತದೆ, ಇದೆಂತ ಮರ ಈ ವೀರಶೈವ ಅಂತೆ ಇವನು ಗಂಜಿ ಕೇಳ್ತಿದ್ದಾನೆ, ನಿಜವಾದ ವೀರಶೈವ ಅಲ್ವಾ ಏನೋ ಒಂದು ಅಲ್ಲಿ ಅಂದಾಜಾಗ್ತದೆ. ನೋಡಿ, ಆಗಿನ ಕಾಲದಲ್ಲೂ ಒಂದು ಅಂತ ಹಿಂದಿನ ಒಂದು ಡಬಲ್ ಆಕ್ಟಿಂಗ್ ಅಂತ ಹೇಳ್ತೇವೆ, ಕಲ್ಯಾಣ ಸ್ವಾಮಿಯನ್ನೇ ಹೋಲುವ ಒಂದು ವ್ಯಕ್ತಿಯನ್ನು ತಯಾರು ಮಾಡಿಕೊಂಡು ಅವನ ಹೊಂದಾಣಿಕೆಯಲ್ಲೇ ಇದು ಮಾಡೋದು. ಆಗ ಮರುಜರಿಗೆ ಇದಾಗ್ತದೆ, ಬಾಯಿ ಬಿಡಬೇಡಿ, ತಲೆ ಓದಿತು ಅಂತ. ಹಾಗೆ ಅಲ್ಲಿಂದ ಅವ್ರು ಪುತ್ತೂರಿಂದ ಮುಂದುವರಿ ಬಂಟ್ವಾಳಕ್ಕೆ ಬರ್ತಾರೆ. ಯಾವುದೇ ಇವರಿಲ್ಲ. ಇಷ್ಟೊತ್ತಿಗೆ ಲೆವಿನ್ ಹೋಗಿ ಅಲ್ಲಿ ಉಳಿದದ್ದೆಲ್ಲ ಸಾಮಗ್ರಿಗಳನ್ನೆಲ್ಲ ಒಟ್ಟು ಮಾಡಿ ದಾಳಿಗೆ ಸಿದ್ಧತೆ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಮಂಗಳೂರಿನವರು ಯಾರ ಸಹಕಾರ ಸಿಗುದಿಲ್ಲ, ಯಾರದು ಇದಿಲ್ಲ. ಇನ್ನು ಬ್ರಿಟಿಷರ್ ಏನು ವಸಾಹತುಶಾಹಿ ಅಧಿಕಾರಿ ಅವರನ್ನು ರಕ್ಷಿಸುವುದು, ಅವರ ಫ್ಯಾಮಿಲಿಯನ್ನು ರಕ್ಷಿಸುವುದು ಇವನಿಗೆ ಮುಖ್ಯ ಕರ್ತವ್ಯ ಆಗ್ತದೆ. ಹಾಗಾಗಿ ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಇದರಲ್ಲಿ ಕೂತ್ಕೊಳಿಸಿ, ಹಡಗಿನಲ್ಲಿ ಕೂತ್ಕೊಳಿಸಿ ಅವರನ್ನು ತಲಚೇರಿಗೆ ಕಳಿಸ್ತಾನೆ. ಮುಂದೆ ಮುಂಬೈಗೆ ಹೋಗ್ತದೆ. ಇವನು ಕೆಲಸ ಮಾಡ್ತಾನೆ. ಇಲ್ಲಿ ಯಾರಿಲ್ಲ. ಇವನು ಯೋಚಿಸಿರ್ಲಿಲ್ಲ, ಯೋಚಿಸಿಲ್ಲ ಇಂಥ ಒಂದು ಪರಿಸ್ಥಿತಿ ಶೂನ್ಯ ನಿರ್ಮಾಣ ಆದಾಗ ಇವರು ಬಂದು ಅದನ್ನು ಅಧಿಕಾರ ಪಡೆಯುತ್ತಾರೆ ಅಂದಿದೆ. ಇವರಿಗೆ ಅದು ಯೋಚನೆ ಇಲ್ಲ. ಇವರು ಏನು ಕಲ್ಪನೆ ಇಲ್ಲದೆ ಬಂದವರು. ಅಂದ್ರೆ ಒಂದು ಹೋರಾಟ ಮಾಡಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ನಾವೇನೋ ಸಾಧಿಸಬೇಕು, ನಮ್ಮ ಪ್ರತಿಭಟನೆ ತೋರಿಸಬೇಕು, ನಮಗೆ ಅದು ಅನ್ಯಾಯವನ್ನು ತೋರಿಸಬೇಕು, ಮುಖ್ಯ ಉದ್ದೇಶದಿಂದ ಬಂದೇ ಹೊರತು ಇದೆಲ್ಲ ಸುಲಭವಾಗಿ ಸಿಗ್ತದೆ ಎಂದು ಯೋಚಿಸಿದವರಲ್ಲ. ಹಾಗಾಗಿ ನಾನು ಹೇಳೋದು ಇದೊಂದು ಚಾರಿತ್ರಿಕ ಹಿನ್ನೆಲೆ ಅಂತ ಹೇಳಿದರೆ, ಇವರಿಗೆ ಅಲ್ಲಿ ಹಿಂದೆ ಇಂಥ ರೈತ ಹೋರಾಟಗಳು ನಡೆದಿದ್ರು ಗೆಲುವು ಸಿಕ್ಕಿದ್ದಿಲ್ಲ. 13 ದಿನಗಳ ಕಾಲ, 13 ದಿವಸ ಅವರ ಕೈವಶದಲ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕಿತ್ತು, ಅವರಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇತ್ತು. ಇದನ್ನೆಲ್ಲ ಇವರು ಕೊಂಡೋಗಿದ್ರು, ಖರ್ಚಿಗೆ ಬೇಕು, ಬೇರೆ ಬೇರೆ ಇದನ್ನ ಅವರೆಲ್ಲ ಇದು ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಯಾರಿಗೂ ಅನುಭವ ಇಲ್ಲ, ಒಂದು ರಾಜಕೀಯ ಅನುಭವ ಆಗ್ಲಿ, ಒಂದು ಆಡಳಿತದ ಅನುಭವ ಆಗ್ಲಿಲ್ಲ. ಹಾಗಾಗಿ ಅವರು ಮತ್ತೆ ಬ್ರಿಟಿಷರು ಬರ್ತಾರೆ, ಇವರನ್ನು ಇದು ಮಾಡ್ತಾರೆ ಎಂಬ ಕಲ್ಪನೆ ಇರಲಿಲ್ಲ. 13 ಅವರು ಬಂದರು, ಮುಂಬೈ, ತಲಚೇರಿ, ಬೇರೆ ಬೇರೆ ಕಡೆಯಿಂದ ಬಂದರು, ಅಟ್ಯಾಕ್ ಮಾಡಿದ್ರು. 3 ಕಡೆಯಿಂದ ಅಟ್ಯಾಕ್ ಮಾಡಿ ಇವರನ್ನು ಇದು ಮಾಡಿದರು. ಇಲ್ಲಿಗೆ ನಾವು ಏನು ಸ್ವಾತಂತ್ರ್ಯ ಮತ್ತೊಂದು ಏನು ಹೇಳ್ತೇವ, ಅಲ್ಲಿಗೆ ಕೊನೆಗೊಂಡಿದ್ದು. ಕಲ್ಯಾಣ ಸ್ವಾಮಿಯನ್ನು ಅಲ್ಲಿಯ ನಂದರಾಜ ಬಂಗಾರಸವನ್ನು, ಆಮೇಲೆ ರಾಮೇಗೌಡರು ತಲೆ ತಪ್ಪಿಸಿಕೊಳ್ತಾರೆ. ಹೀಗೆ ಮುಖ್ಯ ಲೀಡರ್ ಅನ್ನು ಅಲ್ಲಿ ಅರೆಸ್ಟ್ ಇದು ಮಾಡ್ತಾರೆ. ಕೆಲವರನ್ನು ಮರಣದಂಡನೆಗೆ ಗುರಿಪಡಿಸ್ತಾರೆ, ಕೆಲವರನ್ನು ಕೆಲವು ಬಹುಶಃ ಒಂದು 100-200 ಮಂದಿಯನ್ನು ಬರ್ಮಾ, ರಂಗೂನು, ಸಿಂಗಾಪುರ ಈ ಕಡೆ ಎಲ್ಲ ಲೇಬರ್ ಅವರನ್ನು ಅಲ್ಲಿ ಅಟ್ಟುತ್ತಾರೆ.
ಕಟ್ತಾರೆ. ಅಲ್ಲಿ ಗಡಿಪಾರ ಮಾಡ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಸ್ 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 ನಾನು ಇದು ಲೋಕೇಶ್ ಸರ್, ಈ ಹೋರಾಟದ ಸೋಲು ವೈಫಲ್ಯ ಎನ್ನುವುದನ್ನು ನೋಡ್ತಾ ಇದ್ದೇವೆ. ಕೊಡಗು ಅಥವಾ ಕೂರ್ಗು ಅವರ ಭಾಗಿದಾರಿಕೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲಿ ಜೊತೆಗೇನೆ ಇದನ್ನು ಒಂದು ಸ್ವಾತಂತ್ರ್ಯದ ಹೋರಾಟ ಅನ್ನುವಂತ ವಿಚಾರದ ಬಗ್ಗೆ ಕೂಡ. ಈಗ ಈ ಒಂದು ದಂಗೆ ಏನಿದೆ ಇದ್ರ ಬಗ್ಗೆ ಆಗಿನ ಕಾಲದ ಅಧಿಕಾರಿಗಳು, ಅದು ಲೆವಿನ್ ಇರ್ಬೋದು ಅಥವಾ ಬೋರಿಂಗ್ ಇರ್ಬೋದು ಅಥವಾ ಕಾಟನ್ ಇರ್ಬೋದು, ಬ್ಲೇರ್ ಇರ್ಬೋದು, ಇವರೆಲ್ಲ ಬರೆದಿದ್ದಾರೆ. ಅದರಲ್ಲಿ ಹೆಚ್ಚಿನ ಜನರು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಈ ದಂಗೆಗೆ ಒಂದು ಸ್ಟ್ರಾಂಗ್ ಆದ ಬ್ಯಾಕಿಂಗ್ ಇತ್ತು, ಬ್ಯಾಗಿತ್ತು. ಅದರಲ್ಲಿ ಪಾಪ್ಯುಲರ್ ಕಂಟೆಂಟ್ ಇತ್ತು, ಅಂದರೆ ಜನರ ಸಪೋರ್ಟ್ ಇತ್ತು. ಅಲ್ಲಿ ಅವ್ರಿಗೆ ಕೆಲವರಿಗೆ ನಿಜಕ್ಕೂ ಜೆನ್ವಿನ್ ಆದಂಥ ಗ್ರಿವೆನ್ಸಸ್ ಇತ್ತು, ನಿಜವಾದ ಗ್ರಿವೆನ್ಸಸ್ ಇತ್ತು. ಹೀಗಾಗಿ ಕಲ್ಯಾಣ ಸ್ವಾಮಿ ಏನು ಮಾಡ್ಕೊಳ್ತಾನೆ ಅಂತಂದರೆ, ಈ ದಕ್ಷಿಣ ಕನ್ನಡದ ಈ ಪ್ರದೇಶವನ್ನು ತಗೊಳ್ತಾನೆ. ಯಾಕೆಂದರೆ ಅಲ್ಲಿ ಅವನಿಗೆ ಒಂದು ಸೆಕ್ಲೂಡೆಡ್ ಆದ ಪ್ಲೇಸ್ ಸಿಗ್ತದೆ, ಬ್ರಿಟಿಷರಿಂದ ದೂರ ಇರತಕ್ಕಂಥದ್ದು. ಎರಡನೇದು ಏಬಲ್ ಬಾಡಿಡ್ ಪೀಪಲಲ್ಲಿ ಅವ್ರಿಗೆ ಸಿಗ್ತದೆ. ಆಮೇಲೆ ನಿಜಕ್ಕೂ ಆಡಳಿತದಿಂದ ನೊಂದ ಜನಸಂಖ್ಯೆ ಒಂದಿತ್ತು. ಹಾಗೆ ಇದು ರೈಟ್ ಪ್ಲೇಸ್ ಅಂತೇಳಿ ಆಯ್ಕೆ ಮಾಡುವಂಥದ್ದು. ಈಗ ಇವ್ರಿಗೆ ಕೊಡಗಿನಿಂದ ಸಪೋರ್ಟ್ ಸಿಕ್ಕಿದೆಯೋ ಇಲ್ಲೋ ಅನ್ನೋ ಬಗ್ಗೆ ಇವತ್ತು ಏನಾಗಿದೆ, ಇತಿಹಾಸಕರು ಬರೀತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅಭಿಪ್ರಾಯವನ್ನು ಬರೀತಾರೆ. ಕೆಲವು ಇತಿಹಾಸಕಾರರು ಏನಿದ್ದಾರೆ, ಎಲ್ಲ ಇತಿಹಾಸಕರು ಹೆಚ್ಚಿನವರು, ಅವ್ರೇನು ಮಾಡ್ತಾರೆ ಅಂತಂದರೆ, ಕೊಡಗಿನಲ್ಲಿ ಜನ ಯಾಕೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅಂತಂದರೆ, ಆಗಿನ ಕಾಲದ ಕೊಡಗಿನ ದಿವಾನ್ರೇನಿದ್ದಾರೆ, ದಿವಾನ್ ಬೋಪಣ್ಣ ಇರ್ಬೋದು, ದಿವಾನ್ ಪೊನ್ನಪ್ಪ ಇರ್ಬೋದು, ಇವರಿಗೆ ಒಂದು ಕನ್ವಿನ್ಸಿಂಗ್ ಆಗಿತ್ತು. ಏನು ಅಂತಂದರೆ, ಅವರು ಇಮಿಡಿಯೇಟ್ ಆಗಿ ನಾನು ಹಾಲೇರಿ ಮನೆತನದ ಒಬ್ಬ ರೆಪ್ರೆಸೆಂಟೇಟಿವ್ ಅಲ್ಲಿಯ ಕುಡಿ ಅಂತ ಕಲ್ಯಾಣ ಸ್ವಾಮಿ ಹೇಳಿಕೊಂಡ ಕೂಡಲೇ ಅವರು ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ, ಎಲ್ಲಾದರೂ ಅಂತ ಕುಡಿ ಇತ್ತೆ ಅಂತ. ಬ್ರಿಟಿಷರು ಒಬ್ಬರನ್ನು ಬಿಡದೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ? ಚಿಕ್ಕವೀರರಾಜೇಂದ್ರನ ಕುಟುಂಬವನ್ನ ಕಾಶಿಗೆ. ಎಲ್ಲಿ ಉಳಿಯಿತಂದು ನೋಡುವಾಗ ಅವ್ರಿಗೆ ಗೊತ್ತಾಯ್ತು, ಇಲ್ಲ ಇವನು ಯಾರೋ ಒಬ್ಬ ಇಂಪೋಸ್ಟರ್, ಫೇಕ್ ಆದಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ಇದನ್ನು ಅವರು ಕನ್ವಿನ್ಸ್ ಮಾಡ್ತಾರೆ ಜನರಿಗೆ. ಹೀಗಾಗಿ ಅವರು ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥ ಒಂದು ಸುದ್ದಿಯನ್ನು ಹೇಳ್ತಾರೆ. ಕೊನೆಗೆ ಸ್ವತಃ ಜನರಲ್ ಫ್ರೇಸರ್ ಏನಿದ್ದಾನೆ ಕೊಡಗಿನ ಸೂಪರಿಂಟೆಂಡೆಂಟ್, ಅವನಿಗೆ ಸಂಶಯ ಬರ್ತದೆ, ಈ ದಿವಾನ್ ಬೋಪನೋ ಯಾರೋ ಒಬ್ಬ ಈ ದಂಗೆಕೋರಿ ಸಪೋರ್ಟ್ ಮಾಡ್ತಿದ್ದ ಅಂತ ಹೇಳುವಾಗ ಅವನು ಕರೆದು ಹೇಳ್ತಾನೆ, ನಿನಗೆ ತಾಕತ್ತಿದ್ರೆ ನೇರವಾಗಿ ನಮ್ಮ ವಿರುದ್ಧ ಹೋರಾಡು, ದಂಗೆಕೋರರಿಗೆ ಬೆಂಬಲ ಕೊಡ್ತಾ ಹೋಗು, ನೀನು ಎಲ್ಲಿವರೆಗೆ ಹೋಗ್ತೀಯೋ ನೀನು ಅಲ್ಲಿವರೆಗೆ ನಾವು ಅಟ್ಸ್ಕೊಂಡ್ ಬಂದ್ಬಿಟ್ಟು ನಿನ್ಗೆ ಹಿಡಿತೇವೆ ಅಂತ. ಅವನು ಹೇಳ್ತಾನೆ, ನೋಡಿ ಹೀಗೆ ಪರಿಸ್ಥಿತಿ, ಇಲ್ಲಿ ದಂಗೆಗಾರರ ರಾಜ ಮನೆತನದವ ಅಲ್ಲ, ದಂಗೆ ರಾಜ ಲೀಡರ್, ನಾವು ಫೈಟ್ ಮಾಡ್ತೇವೆ ಅಂತೇಳಿ ಸಂಪಾಜೆ ಘಾಟ್ ಇರ್ಬೋದು, ಬಿಸ್ಲೆ ಘಾಟ್ ಇರ್ಬೋದು, ಎಲ್ಲ ಕಡೆ ಅವರು ಇವನು ಸಕಲೇಶ್ಪುರದ ಹತ್ರ ಕೂಡ ಕಾವಲನ್ನು ಇಟ್ಟು ದಂಗೆ ಕೊಡಗಿಗೆ ಹರಡದಾಗೆ ಮಾಡ್ತಾರೆ. ಈಗ ಕೊಡಗಿನ ದಂಗೆ ಜನರು ಒಂದು ವೇಳೆ ಸಪೋರ್ಟ್ ಮಾಡಿದರೆ ಈ ದಂಗೆ ಯಶಸ್ವಿ ಆಗ್ತಿತ್ತು ಅಂತಕ್ಕಂಥದ್ದೇನಿದೆ, ಹಿಸ್ಟಾರಿಕಲಿ ಅದು ರಾಂಗ್ ಆಗ್ತದೆ. ಯಾಕೆಂತಂದ್ರೆ ಬ್ರಿಟಿಷರ ಒಂದು ಪವರ್ ಏನಿದೆ, ಅವ್ರು ಈಗಾಗಲೇ ಭಾರತದ ಮುಕ್ಕಾಲ್ವಾಸಿ ಭಾಗವನ್ನು ಗೆದ್ದಾಗಿತ್ತು. ಒಂದು ವೇಳೆ ಇವರು ಗೆದ್ದಿದ್ರು ಕೂಡ ಮಂಗಳೂರನ್ನು ಗೆದ್ದ ಕ್ಷಣಿಕವಾದಂಥ ಒಂದು ಹೋರಾಟ ಆಗ್ತಿತ್ತು ಅಷ್ಟೇ, ಯಶಸ್ಸು ಆಗ್ತಿತ್ತು ಅಷ್ಟೇ. ಇವರು ಮತ್ತೆ ವಾಪಸ್ ಬಂದು ಗೆದ್ದು ಬಿಡ್ತಿದ್ರು. ಇದೇ ಬ್ರಿಟಿಷರ ಮುಂದೆ 20 ವರ್ಷದಲ್ಲಿ ಇಡೀ ಭಾರತವನ್ನು ಗೆದ್ದುಕೊಂಡ್ರು ದಂಗೆ ಆದ ನಂತರ. ರೀಕಾಂಕ್ವೆಸ್ಟ್ ಆಫ್ ಇಂಡಿಯಾ ಅಂತ ನಾವಿಲ್ಲಿ ಕರಿತೇವೆ. ಹಾಗಾಗಿ ಅಲ್ಲಿ ಏನಾಗಿದೆ ಅಂತಂದ್ರೆ, ಇತಿಹಾಸಕಾರರ ಬದಲು ಇತಿಹಾಸಕಾರೇತರರೇನಿದ್ದಾರೆ, ಆಮೇಲೆ ಕಾದಂಬರಿಕಾರರೇನಿದ್ದಾರೆ, ಜನಪದೀಯ ಬರಹಗಾರರು ಅಥವಾ ಈಗ ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡದೆ ಅವರು ಕೆಲವು ಕಡೆ ಏನು ಮಾಡ್ತಾರೆ, ಈ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಈಗ ನೀವು ಹೇಳಿದಾಗೆ ಇದನ್ನು ಹೋರಾಟವನ್ನು ನಾವು ಹೇಗೆ ನೋಡ್ಬೋದು, ಕರ್ನಾಟಕದ ಒಂದು ಇತಿಹಾಸದಲ್ಲಿ ಇದನ್ನು ಹೇಗೆ ಸಿಚುವೇಟ್ ಮಾಡ್ಬೋದು ಅಂತ ಹೇಳುವಾಗ, ನಿಜಕ್ಕೂ ಕೂಡ ಇದೊಂದು ಜನರ ದಂಗೆ, ಇದೊಂದು ರೈತಾಪಿ ಹೋರಾಟ. ರೈತರಿಗೆ ನಿಜಕ್ಕೂ ಕೂಡ ಒಂದು ರೀತಿಯ ಗ್ರಿವೆನ್ಸಸ್ ಇತ್ತು. ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಅದೊಂದು ಸ್ಪಾಂಟೇನಿಯಸ್ ಆದಂಥ ಒಂದು ದಂಗೆ ಅದು. ಅಂದರೆ ಎಲ್ಲರಿಗೂ ಇದ್ದಂಥ ನೋವು ಅಂದರೆ ಒಮ್ಮೆಗೆ ಅವ್ರಿಗೆ ಒಂದೇನಾಯ್ತು ಅಂತ ಅವ್ರು ನಂಬಿದ್ರು ಕಲ್ಯಾಣ ಸ್ವಾಮಿಯನ್ನ, ಅವನು ನಿಜಕ್ಕೂ ರಾಜನ ಒಂದು ಪ್ರತಿನಿಧಿ ಅಂತ. ಆ ಪ್ರತಿನಿಧಿ ಹೇಳಿದ ಕೂಡಲೇ ಇವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಅವ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಹೋದಾಗ ಅವನಿಗೆ ಬೆಂಬಲ ನೀಡತಕ್ಕಂಥ ನೋಡ್ತೀವಿ. ಸ್ವತಃ ಮಾರ್ಕ್ ಬನ್ನೇ ಒಪ್ಪಿಕೊಳ್ತಾನೆ, ಜನರು ನಿಜಕ್ಕೂ ಕೂಡ ಸರ್ಕಾರದಿಂದ ನೊಂದೇ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅಂತ. ಹಾಗಾಗಿ ಕರ್ನಾಟಕದ ಒಂದು ಇತಿಹಾಸದಲ್ಲಿ ನಿಮಗೆ ದೋಂಡಿಯವಾಗಿನ ದಂಗೆ ಇರ್ಬೋದು, ಕಿತ್ತೂರು ಚೆನ್ನಮ್ಮನ ಒಂದು ಹೋರಾಟ ಇರ್ಬೋದು, ಅಥವಾ ಸಂಗೊಳ್ಳಿ ರಾಯಣ್ಣ ಅವರ ಅಂಥ ದಂಗೆಗಳನ್ನ ನೋಡ್ತಾ ಬಂದಾಗ ಅಂತಹ ಒಂದು ಸಾಲಿನಲ್ಲಿ ಬಹಳ ಎದ್ದು ಕಾಣ್ತಕ್ಕಂಥ ಒಂದು ದಂಗೆ ಅಂತಂದರೆ ಇದೊಂದು ಹೋರಾಟ. ಈ ಹೋರಾಟ ಯಶಸ್ವಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಬ್ರಿಟಿಷರ ಪಾಲಿಸಿಯ ಮೇಲೆ ಏನಿದೆ, ಮುಂದಿನ ನೀತಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತದೆ. ಅವ್ರು ಸ್ವಲ್ಪ ಎಚ್ಚರದಿಂದ ಆಡಳಿತ ಮಾಡುವಾಗೆ ಅವ್ರು ಹೇಳ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಈ ದಂಗೆಯ ನಾಯಕರೇನಿದ್ದಾರೆ ಅವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹುತಾತ್ಮರೇ. ಸ್ವಾತಂತ್ರ್ಯದ ಒಂದು ಕಾರಣಕ್ಕೋಸ್ಕರ ತಮ್ಮ ಜೀವನ ಬಲಿದಾನ ಕೊಟ್ಟಂತ ಒಂದು ವ್ಯಕ್ತಿಗಳು. ಮುಂದೆ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಇವರ ಒಂದು ಹೋರಾಟ ಒಂದು ಸ್ಫೂರ್ತಿಯ ಸೆಲೆ ಆಗಿಬಿಡ್ತದೆ, ಅವರಿಗೆ ಸ್ಫೂರ್ತಿಯ ಸೆಲೆ ಆಗಿರ್ತದೆ.
ಆ ಸಂದರ್ಭದಲ್ಲಿ ಅದೊಂದು ಒಟ್ಟಂದದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿಕೊಳ್ಳದೆ ಅಥವಾ ಅದನ್ನು ನಾವು ಇವತ್ತು ಸ್ವಾತಂತ್ರ್ಯದ ಕಲ್ಪನೆ ಏನು ಅಂತೇಳಿ ಈಗ ಇವರಿಗೆ ನಿಜಕ್ಕೂ ಸ್ವಾತಂತ್ರ್ಯ ಕಲ್ಪನೆ ನಾವು ಹೇಳಕೋದಾಗ ಸೌತ್ ಕೇಂದ್ರವನ್ನ ತಮ್ಮ ಏರಿಯಾವನ್ನ ಬ್ರಿಟಿಷರ ದಂಗೆ ಆಡಳಿತದಿಂದ ಮುಷ್ಟಿಯಿಂದ ತಪ್ಪಿಸಿಬಿಟ್ಟು ರಾಜನಾನ ತಂದು ಕೂರಿಸಬೇಕು, ಅದು ಅವ್ರಿಗೆ ಸ್ವಾತಂತ್ರ್ಯ. ಅಖಿಲ ಭಾರತದ ಕಲ್ಪನೆ ಇತ್ತು, ಅಂತ ಕಲ್ಪನೆ ಬಗ್ಗೆ ಅಥವಾ ರಾಷ್ಟ್ರೀಯವಾದ ನ್ಯಾಷನಲಿಸಂ ಇತ್ತು ಅಂತಕ್ಕಂಥದ್ದು ಅದು ಸ್ಟಿಲ್ ಎ ಮ್ಯಾಟರ್ ಆಫ್ ಡಿಬೇಟ್. ಸೊ ಹೀಗಾಗಿ ಏನಾಗಿದೆ, ಅಮರ ಸುಳ್ಯ ದಂಗೆ ಅಂತಕ್ಕಂಥದ್ದು ಇವತ್ತು ಅದು ಒಂದು ಇತಿಹಾಸಕಾರನನ್ನ ಯಾವತ್ತೂ ಕೂಡ ಕಾಡ್ತಿರ್ತಕ್ಕಂಥ ಒಂದು ಪ್ರಶ್ನೆ. ಅದು ನೀವು ಹೇಳಿದಾಗೆ ಅದು ಆ ಕಾಲದಲ್ಲಿ ಬ್ರಿಟಿಷರಿಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಆಘಾತವನ್ನು ಕೊಟ್ಟಿತ್ತು, ಮತ್ತೆ ಒಂದು ಸ್ವಯಂವಿಮರ್ಶೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರಿಗೊಂದು ಸ್ವಯಂ ವಿಮರ್ಶೆ. ಮತ್ತೆ ಇನ್ನೊಂದು ಕಡೆ ನೀವು ಹೇಳಿದಾಗೆ ಅದೊಂದು ಅಂತಿಮವಾಗಿ ಮತ್ತೆ ನಮ್ಮಲ್ಲಿ ರಾಷ್ಟ್ರೀಯವಾದ ಹುಟ್ಟಿಕೊಳ್ಳುವ ಸಂದರ್ಭದಲ್ಲಿ ದೊಡ್ಡ ಸ್ಫೂರ್ತಿಯ ಸೆಲೆ ಆಗ್ತದೆ. ಬಹುಶಃ 184 ವರ್ಷದ ಈ ಇತಿಹಾಸ ಇರುವ ಇದಕ್ಕೆ, ಈ ದಂಗೆಗೆ ಇದು ಇಷ್ಟು ಸಮಯ ಯಾಕೆ ಗೌನವಾಗಿತ್ತು, ಇದಕ್ಕೆ ಯಾಕೆ ಬೆಲೆ ಇರಲಿಲ್ಲ, ಈಗ ಯಾಕೆ ಇದಕ್ಕಿಂತ ಉತ್ಸಾಹ ಬಂದಿದೆ ದಕ್ಷಿಣ ಕನ್ನಡದಲ್ಲಿ? ಯಾಕೆಂದ್ರೆ ಇದೊಂದು ಮಹತ್ವದ ಘಟನೆ. ನೀವು ಹೇಳೋ ಪ್ರಕಾರ 857ಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಾವು ಏನು ಹೇಳ್ತೇವೆ, ಹಾಗೆ ಇದು ಸಣ್ಣ ಮಟ್ಟಿನ ಹೋರಾಟ, ಬ್ರಿಟಿಷರ ವಿರುದ್ಧ ನಡೆದ ಹೋರಾಟ. ಆದರೆ ನಾನು ಕೊನೆಯದಾಗಿ ಹೇಳುವುದು ಅಂದ್ರೆ ಈ ಇತಿಹಾಸ ಅಂತಕ್ಕಂಥದ್ದೇನಿದೆ ಅದು ಗತಕಾಲದ ಬಗ್ಗೆ ನಾವು ಕಟ್ಟುವಂತ ಗತಕಾಲದ ಬಗ್ಗೆ ನಾವು ಕಟ್ಟುವಂತ ಕತೆ ಇತಿಹಾಸ. ಆ ಕತೆ ಕಾದಂಬರಿ ಅಲ್ಲ, ಅದು ಯಾಕಂದ್ರೆ ನಾವು ಈ ದಾಖಲೆಗಳ ಆಧಾರದ ಮೇಲೆ ಕಟ್ತಕ್ಕಂಥದ್ದು. ಹಾಗಾಗಿ ಇತಿಹಾಸಕಾರನ ಒಂದು ಪರ್ಸೆಪ್ಷನ್ ಏನಿದೆ ಗ್ರಹಿಕೆ ಗತಕಾಲದ ಬಗ್ಗೆ ಅದು ದಾಖಲೆಗಳು ಸಿಗದಾಗೆ ಬದಲಾಗ್ತಾ ಹೋಗ್ತದೆ. ಹಾಗೆ ಈ ಒಂದು ಇದೇನಿದೆ ಇವತ್ತು ಸುಳ್ಯ ಪರಿಸರದ ಜನ ಅದನ್ನು ತಮ್ಮ ಒಂದು ಜನಾಂಗದ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ತುಳು ಜನರು ಕೂಡ ನಾವು ತುಳುವರು ಹೋರಾಟ ಮಾಡಿದ್ದೇವೆ ಅಂತಕ್ಕಂಥದ್ದು ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಬಹುಶಃ ನಾನು ಈ PhD ಸಂಶೋಧನೆ ಏನ್ ಮಾಡಿದೆ ಅಂದ್ರೆ ಅದು ಯಾವುದೇ ಒಂದು ಸಮುದಾಯದ ಹಂಗೆ ಅಲ್ಲ, ಅದು ರೈತರ ಹೋರಾಟ, ರೈತರಿಗೆ ಆದ ಅನ್ಯಾಯಕ್ಕೆ ವಿರುದ್ಧ ನಡೆದ ಹೋರಾಟ ಅಂತ ನಾನು ಬಿಂಬಿಸ್ಲಿಕ್ಕೆ ಲೋಕೇಶ್ ಅವರು ಕೂಡ ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮತ್ತೆ ಇದನ್ನ ಒಂದು ಸ್ವಾತಂತ್ರ್ಯ ದಂಗೆ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂಥದ್ದೇನಿದೆ ಬಹಳ ಅರ್ಥಪೂರ್ಣವಾದದ್ದು. ಇವತ್ತು ಅದೇ ಏಪ್ರಿಲ್ 5 ಏನು ನೀವು ಹೇಳಿದಾಗೆ ಆ ರೈತರು ಏನು ಮಂಗಳೂರಿಗೆ ಬಂದು ಬ್ರಿಟಿಷರ ಆಡಳಿತವನ್ನು ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಹಿಮ್ಮೆಟ್ಟಿಸಿ ಬಾವುಟಗುಡ್ಡೆಯಲ್ಲಿ ಏನೋ ಧ್ವಜ ಏರಿಸ್ತಾರೆ. ಇವತ್ತಿನ ಕಾಲದಲ್ಲಿ ನಾವು ನೆನೆಯಬೇಕಾದ್ರೆ ನಮ್ಮ ಆ ಕಾಲದ ಏನು ಜನಸಮುದಾಯ ರೈತರು ಮಾಡಿದಂಥ ಹೋರಾಟ ಇವತ್ತು ನಾವು ಒಟ್ಟು ಏನೊಂದು ಹೋರಾಟದ ಸ್ಫೂರ್ತಿಯನ್ನು ಅವರ ಹೋರಾಟವನ್ನು ನಾವು ನೆನೆದುಕೊಳ್ಳುವಂಥದ್ದು ಒಂದು ಒಳ್ಳೆಯ ವಿಚಾರನೆ. ಬಟ್ ಅದು ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನ ಸೇರಿ ಮಾಡುವಂತ ಒಂದು ಏನು ನೆನಪು ಮಾಡುವ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಆಗಬೇಕು. ಈ ಒಂದು ಸಂವಾದವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಒಳ್ಳೆಯ ಒಂದು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನ ಇತಿಹಾಸ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಕೆ.ಎಂ. ಲೋಕೇಶ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರೊಫೆಸರ್, ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಿಂದೆ ಕುಲಸಚಿವರಾಗಿ ಕೂಡ ಕೆಲಸ ಮಾಡ್ತಾ ಇದ್ದವರು. ಆಧುನಿಕ ಕೂರ್ಗ್ ಅಥವಾ ಆಧುನಿಕ ಕರ್ನಾಟಕ, ಆಧುನಿಕ ಭಾರತ ಚರಿತ್ರೆ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮಾಡ್ತಾ ಇರುವವರು. ಸೊ ಅವರಿಗೆ ನಾನು ಈ ಒಂದು ಸಂವಾದದ ಹಿನ್ನೆಲೆಯಲ್ಲಿ ಸ್ಟುಡಿಯೋದ ವತಿಯಿಂದ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಥ್ಯಾಂಕ್ ಯು. ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಅವರು ಈ ಒಂದು ಹೋರಾಟದ ಹಿನ್ನೆಲೆಯಲ್ಲೇ ಕಾದಂಬರಿ ಏನು ಮಂಗಳೂರ ಕ್ರಾಂತಿ ಅನ್ನುವಂಥ ಕಾದಂಬರಿಯನ್ನು ಬರೆದವರು, ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ಹೋರಾಟದ ಬಗ್ಗೆ ಏನು PhD ಪ್ರಬಂಧವನ್ನು ಕೂಡ ಸಲ್ಲಿಸಿದವರು. ಸೊ ನಾನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಸರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ವೀಕ್ಷಕರೇ, ಏಪ್ರಿಲ್ 5 ಈ ಒಂದು ಏನು ತುಳುನಾಡಿನ ಸ್ವಾತಂತ್ರ್ಯ ದಿನ ಅಂತ ನಾವೇನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಅಮರ ಸುಳ್ಯದ ಕ್ರಾಂತಿ ಅಥವಾ ರೈತರ ಬಂಡಾಯ, ಕೆನರಾ ಕೊಡಗು ರೈತರ ಬಂಡಾಯ, ರೈತರ ದಂಗೆ ಅನ್ನೋನು ನಾವಿವತ್ತು ನೆನಪು ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಸಂವಾದದಲ್ಲಿ ನಾನು ಭಾಗಿಯಾದ ಇಬ್ಬರು ಗಣ್ಯರಿಗೆ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.